ಶಿವರಾಮ್ ಶೆಟ್ಟಿ ಅಂತ ಗೊತ್ತು, ದಯವಿಟ್ಟು ವೇದಿಕೆ ಬರಬೇಕು. ಹಾಗೂ ವೇದಿಕೆಗೆ ಶ್ರೀಮತಿ ಸುಮತಿ ಪೈ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಜ್ಞಾನ ಎಂಬ ಹೆಸರಿನ ಯೂಟ್ಯೂಬ್ ಚಾನೆಲಿನ ಮೂಲಕ ಮನೋಶಾಸ್ತ್ರ, ಜೀವನ ಕಲೆ, ನೈತಿಕ ಶಿಕ್ಷಣ ಸಂಬಂಧಿಸಿದ ವಿಷಯಗಳ ಬಗ್ಗೆ ಪ್ರೇರಣಾತ್ಮಕ ಮಾಹಿತಿ ನೀಡುವಂತಹ ಶ್ರೀಮತಿ ಸುಮತಿ ಪೈ, ಮೂಲತಃ ಮಂಗಳೂರಿನವರು, ಕುಟುಂಬ ಪ್ರಬೋಧನದ ಮಂಗಳೂರು ವಿಭಾಗದ ಟೋಳಿಯ ಸದಸ್ಯರು, ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಈಗ ಬೆಳಗಿನಿಂದ ನವ ದಂಪತಿಗಳು ಅನೇಕ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದಾರೆ. ಈಗ ತಾವೆಲ್ಲ ಡಾಕ್ಟರ್ ಮಾರ್ಗದರ್ಶನದ ನಂತರ ತಾವೆಲ್ಲ ಒಂದು ಒಟ್ಟಿಗೆ ದಂಪತಿಗಳು ಬೇಗೆ ಹಾಗೂ ತಾಯಂದರು ಬೇರೆ ಬೇರೆ ಗುಂಪಿನ ಬಗ್ಗೆ ತಾವೆಲ್ಲ ತಮ್ಮ ಅನಿಸಿಕೆಗಳನ್ನು ಹೇಳ್ತೀರಿ. ಆ ಒಂದು ಗುಂಪು ಬೈಠಕಿನ ವರದಿಯನ್ನು ನೀಡಲಿದ್ದಾರೆ, ಪುರುಷರ ವರದಿಯನ್ನು ನೀಡಲಿದ್ದಾರೆ ಶ್ರೀಯುತ ಪ್ರವೀಣ್ ತಲಪಾಡಿ, ಉಳ್ಳಾಲ ತಾಲೂಕಿನ ಜಿಲ್ಲಾ ಶಾರಿ. ಆ ರೀತಿ ಕೆಲವು ಉತ್ತರಗಳು ಕೂಡ ಕೊಟ್ಟಿದ್ರು. ಅದರಲ್ಲಿ ಪ್ರೀತಿಸಿ ಮದುವೆ ಆದದ್ದು ಎಷ್ಟು ಅಂತ ಕೇಳಿದಾಗ 3 ಜನ ಆ ರೀತಿ ಉತ್ತರ ಕೊಟ್ಟರು. ಅದರಲ್ಲಿ ಮನೆಯವರನ್ನು ಪೂರ್ಣ ಒಪ್ಪಿಸಿ ಮದುವೆ ಆದವರು, ಅದು ಕೂಡ ನಾವು 3 ಜನ ಮನೆಯವರನ್ನು ಪೂರ್ತಿ ಒಪ್ಪಿಸಿ ಮದುವೆ ಆಗಿದೆ ಅಂತ ಮಾಹಿತಿ ಕೊಟ್ಟರು. ಎಲ್ಲರೂ ಮನೆಯಲ್ಲಿ ಅಂದರೆ ನಮ್ಮ ಗಂಡರ ತಂದೆ ತಾಯಿಯ ಜೊತೆಯಲ್ಲಿ ನಾವಿದ್ದೇವೆ ಅಂತ ಆ ರೀತಿಯ ಮಾಹಿತಿಯನ್ನು ಕೊಟ್ಟರು. ಅಲ್ಲಿ ಹೋದ ಸಂದರ್ಭದಲ್ಲಿ ವಧುಗಳ ಅವಧಿಯನ್ನು ಶ್ರೀಮತಿ ಡಾಕ್ಟರ್ ಮಂಜುಳಾ ಅನಿಲ್ ರಾವ್ ಅವರು ಮೊದಲು ತಗೊಂಡ್ರು. 50 ನಿಮಿಷಗಳ ಚರ್ಚೆ ಮಾಡುವ ಅಂತ ಆರಂಭದಲ್ಲಿಯೇ ಹೇಳಿ ಎಲ್ಲರೂ ಕೂಡ ಇದಕ್ಕೆ ಓಪನ್ ಆಗಿ, ಅಂದರೆ ತುಂಬ ಫ್ರೀಯಾಗಿ ಸಿದ್ಧರಾಗಿ, ಯಾವ ಒತ್ತಡಗಳು ಬೇಡ ಅನ್ನೋದನ್ನು ಆರಂಭದಲ್ಲಿ ಹೇಳಿದರು. ಮದುವೆ ಆದ ಮೇಲೆ ಸಂತೋಷವಾಗಿದ್ದೀರಾ ಅಥವಾ ಮೊದಲೇ ಒಳ್ಳೇದಿತ್ತ ಅಂತ ಕೇಳಿದ ಪ್ರಶ್ನೆಗೆ ಎಲ್ಲರೂ ಕೂಡ ಈಗ ಚೆನ್ನಾಗಿದ್ದೇವೆ ಅಂತ ಹೇಳಿದರು. ನಿಮಗೆ ನಾಸಾದಲ್ಲಿ ಒಂದು ರಿಪೋರ್ಟ್ ಆಗಿದೆ 2014ನಲ್ಲಿ, ಯಾರಿಗೆಲ್ಲ ಗೊತ್ತುಂಟು ಹೇಳಿ? 2014ಗೆ ಒಂದು ನಾಸಾದಲ್ಲಿ ರಿಪೋರ್ಟ್ ಬಂದಿತ್ತು ಇದೇ ಗರ್ಭ ಸಂಸ್ಕಾರದ ವಿಷಯದಲ್ಲಿ. ಈ ತಾಯಿ ಮಗುವನ್ನು ಹೆರುವುದಕ್ಕಿಂತ ಮೊದಲು ಯಾವ ಥರ ಬಾಳ್ಬೇಕಂತ ಒಂದು ದೊಡ್ಡ ಒಂದು ಘಟನೆ ನಡೆಯಿತು ಅಮೇರಿಕಾದಲ್ಲಿ. ಒಂದು ಮಗು ತಂದೆ ಪಿಸ್ತೂಲ್ ಕೊಂಡೋಗಿ ಸ್ಕೂಲಲ್ಲಿ ಶೂಟೌಟ್ ಮಾಡಿತು. ಅದರಲ್ಲಿ ತುಂಬ ಮಕ್ಕಳು ಸತ್ತೋದ್ರು. ಸತ್ತ ನಂತರ ಆ ಮಗುವನ್ನು FBI ಹಿಡಿದುಕೊಂಡು ಹೋಗಿ ಆ ಮಗುವಿನಲ್ಲಿ ಯಾವ ಥರ ಕ್ರಿಮಿನಲ್ಸ್ ಮೈಂಡ್ ಬಂದಿದೆ ಅಂತ ಟೆಸ್ಟ್ ಮಾಡುವಾಗ ಅವರಿಗೆ ಅಷ್ಟು ಗೊತ್ತಾಗಲಿಲ್ಲ. ಆ ನಂತರ ಅವರು ತಂದೆ ತಾಯಿಯ ಬ್ಯಾಕ್ ಹಿಸ್ಟ್ರಿ ಸ್ಟಡಿ ಮಾಡಲಿಕ್ಕೆ ಹೋದರು. ಆಗ ಆ ತಾಯಿ ಗರ್ಭವತಿ ಇರುವಾಗ ನೋಡ್ತಿದ್ದದ್ದೆಲ್ಲ ಕ್ರಿಮಿನಲ್ಸ್ ಪಿಕ್ಚರ್, ತಿನ್ನುತ್ತಿದ್ದು ಎಲ್ಲ ಜಂಕ್ ಫುಡ್ಡು, ನ್ಯಾಚುರಲ್ ಆಗಿ ಜೀವಿಸ್ತಿರಲಿಲ್ಲ. ಅವರ ಮನೆಯಲ್ಲೆಲ್ಲ ವಾತಾವರಣ ಎಲ್ಲ ಬೈಗಳು ಮತ್ತು ಏನೋ ಬೇಡದ ಮಾತುಗಳನ್ನೆಲ್ಲ ಆಗ್ತದೆ. ಅದಕ್ಕೆ ಪಂಚ ಜ್ಞಾನೇಂದ್ರಿಯದಲ್ಲಿ ಆಗುವಂಥ ಎಲ್ಲ ಕರ್ಮಗಳು ಆ ಮಗುವಿಗೆ, ಆ ಪಿಂಡಕ್ಕೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ ನಾಸಾ ಮೆಡಿಕಲ್ ಸೈನ್ಸ್ನ ಪ್ರಕಾರ ರಿಪೋರ್ಟ್ ಕೊಟ್ಟಿದೆ. ಇದು ಎಷ್ಟು ಜನರಿಗೆ ಗೊತ್ತುಂಟ ಗೊತ್ತಿಲ್ಲ, ಬಟ್ ಇದು ವೈಜ್ಞಾನಿಕವಾಗಿ ನಮ್ಮಲ್ಲಿ 5000 ವರ್ಷ ಮೊದಲೇ ವೇದಗಳಲ್ಲಿ, ಅಥರ್ವಣದಲ್ಲಿ ಉಂಟು. 16 ಸಂಸ್ಕಾರಗಳಲ್ಲಿ ಯಾವೆಲ್ಲ ಪರಿಣಾಮ ನಮ್ಮಲ್ಲಿ ಬೀಳ್ತದೆ. ಎಷ್ಟು ಜನರಿಗೆ 3 ತಿಂಗಳಲ್ಲಿ ಪುಂಸವನ ಅಂತ ಒಂದು ಸಂಸ್ಕಾರ ಮಾಡ್ತಾರೆ, ಗೊತ್ತುಂಟು ಹೇಳಿ? ಪುಂಸವನ ಅಂತ 3 ತಿಂಗಳಲ್ಲಿ ಗರ್ಭಕೋಶ ಶುದ್ಧೀಕರಣ ಮಾಡುವಂಥ ಒಂದು ಸಂಸ್ಕಾರ ಉಂಟು. ನಮಗೆ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಇದು ಒಂದು ಮಾತೃ ಮಮತೆ ಅಂತ ಒಂದು ಪುಸ್ತಕ ಮಾಡಿದ್ದೇವೆ ನಾವು. ಚಿಕ್ಕ ಮಗುವನ್ನು ಹುಟ್ಟಿನಿಂದ 6 ವರ್ಷ ತನಕ ಯಾವ ಥರ ಪಾಲನೆ ಮಾಡಬೇಕಂತ ಮೊನ್ನೆ ದೇವಸ್ಥಾನದಲ್ಲಿ ಕೊಟ್ಟಿದ್ದೇವೆ. 2-3 ಜನ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಯಾಕೆಂದರೆ ಅದರಲ್ಲಿ ಬರ್ತದೆ ಸೌಂಡ್ ವೈಬ್ರೇಷನ್, ನಾದ ಬ್ರಹ್ಮ, ಅಕ್ಷರ ಬ್ರಹ್ಮ, ಅನ್ನ ಬ್ರಹ್ಮ. ಈ 3 ಕಾನ್ಸೆಪ್ಟ್ ತಾಯಂದಿರಿಗೆ ಗೊತ್ತಾದ ನಂತರ ಮಕ್ಕಳಿಗೆ ಕಲಿಸ್ಬೋದು. ಇಲ್ಲದಿದ್ದರೆ ನಮಗೆ ವಿದ್ಯಾರಂಭ ಏನು, ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡಿಸ್ತಾರೆ ಅಷ್ಟೇ ಅಲ್ಲ, ತಾಯಿ ಮೊದಲ ಗುರುವಾಗಲಿಕ್ಕೆ ನಾವು ಮೊದಲು ಕಲಿತುಕೊಳ್ಬೇಕಂತ ನಮ್ಮ ಒಂದು ಅತಿ ಕಳಕಳಿಯ ವಿನಂತಿ. ಯಾಕೆಂದರೆ ತಾಯಂದ್ರಿಗೆ ಈಗ 10 ಜನ್ರೇಷನಿಂದ ನಮ್ಮ ಸಂಸ್ಕೃತಿ ಎಲ್ಲ ನಾಶ ಆಗ್ತಾ ಇದೆ. ಇದನ್ನು ಪುನರ್ ಸ್ಥಾಪನೆ ಮಾಡುವಂಥ ಇಂಥ ಈ ಕೇಶವ ಮಂದಿರ ಅಂದರೆ ಶಿಶು ಮಂದಿರ ತಂತ ಜಾಗದಲ್ಲಿ, ಮಂದಿರಗಳಲ್ಲಿ ನಾವು ಮಾಡಬೇಕಾದದ್ದು. ತುಂಬ ಜನಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ನಮಗೆ ಒಳ್ಳೆ ಸಂಸ್ಕಾರ ಕೊಡುವ ಜನರಿಗೆ ಇಲ್ಲಿ ನಿಜವಾಗಿ ಪ್ರೋತ್ಸಾಹ ಇಲ್ಲ, ನಿಜವಾಗಿ ಹೇಳಬೇಕಾದ್ರೆ. ಯಾಕೆಂದರೆ ಇದೇನೋ ವೈಜ್ಞಾನಿಕ ಅಲ್ಲದ್ದು ಅಂತ ಹೇಳ್ತೇವೆ. ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳಿವೆ. ನೀವು ಈಗ ಗಂಡ ಹೆಂಡ್ರು ಇಷ್ಟು ಜನ ಇದ್ದೀರಿ, ಹೆಂಡತಿ ಮನೆಯಲ್ಲಿ ಕೋಪದಲ್ಲಿ ಅಡಿಗೆ ಮಾಡಿ ಹಾಕಿದರೆ ಎಷ್ಟು ಜನ ತಿಂತಾರೆ ಅಲ್ವೇ? ಎಲ್ರಿಗೂ ಕೋಪ ಬರ್ತದೆ. ಇದು ನಿಜವಾಗಿ ಸತ್ಯ ಉಂಟು. ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾತ್ಮನನ್ನು ನೋಡಿದ್ದು ಭಾವನಾತ್ಮಕ ತರಂಗದಿಂದ. ಆ ಭಾವನೆಗಳೇ ನಮ್ಮ ಎಲ್ಲ ಈ ಪ್ರಪಂಚಕ್ಕೆ ಕಾರಣ ಆಗಿದೆ. ನಮ್ಮ ಭಾವನೆಗಳೇ ಪರಮಾತ್ಮ, ಬೇರೆ ಏನಿಲ್ಲ. ಪರಮಾತ್ಮನ ಆ ಒಂದು ಭಾವನೆಗಳು ಕಂಡು ಈ ಚಿತ್ರಗಳೆಲ್ಲ ಬಂದಿವೆ ಇಷ್ಟೆಲ್ಲ.
ಅಂದರೆ ನಮ್ಮಲ್ಲಿ ಪ್ರಪಂಚದಲ್ಲಿ ಹೈಯೆಸ್ಟ್ ರಿಸರ್ಚ್ ಆಗೋದು ಸ್ಪಿರಿಚುವಲ್ನಲ್ಲಿ ನಮ್ಮಲ್ಲಿ ಮಾತ್ರ, ಭಾರತದಲ್ಲಿ. ಮತ್ತು ಒಂದು ಹೆಣ್ಣಿಗೆ ಒಂದು ಆದಿಶಕ್ತಿಗೆ ಹೆಣ್ಣಿನ ರೂಪ ಕಟ್ಟೋದು ನಮ್ಮಲ್ಲಿ ಮಾತ್ರ, ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಒಂದು ಮಿಷಿನ್ ಥರ ನೋಡಿದ್ದಾರೆ. ಇಸ್ಲಾಮಿನಲ್ಲೂ ನಾನು 10 ವರ್ಷ ಅಲ್ಲಿದ್ದೆ, ಅಲ್ಲಿ ಸಹ ನಾವು ಕುರಾನ್ ಸ್ಟಡಿ ಮಾಡುವಾಗ ಅವರೊಂದು ವಸ್ತು ಅಂತಲೇ ಹೇಳ್ತಾರೆ ಹೆಣ್ಣನ್ನು. ಈ ರೋಮನ್ ಇದರಲ್ಲಿ ಕ್ರಿಶ್ಚಿಯಾನಿಟಿಯಲ್ಲಿ ಅಷ್ಟೇ ಹೇಳುವುದು, ಶರೀರ ಸುಖದ್ದು ಮಾತ್ರ ಗೊತ್ತು ಅವರಿಗೆ. ನಮ್ಮಲ್ಲಿ ಆ ಥರ ಅಲ್ಲ. ನಮ್ಮ ಭಾವನೆಗಳು ಮತ್ತು ನಮ್ಮಲ್ಲಿರುವಂಥ ಅಂತರಾತ್ಮದ ಒಂದು ಭಾವನಾ ಶಕ್ತಿ ಉಂಟಲ್ಲ, ಅದು ತುಂಬ ಕೆಲಸ ಮಾಡ್ತದೆ ಅಂತ ಸೂಕ್ಷ್ಮ ವಿಷಯವನ್ನು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಈ ಪ್ರಕಾರ ನೀವು ಆದಷ್ಟು ಜನರು, ನಾವಿಲ್ಲಿ ಕೊಟ್ಟು ಬಿಡ್ತೇವೆ, ಇದಕ್ಕೆ ಹಣ ಎಷ್ಟು ತೆಗೆದುಕೊಳ್ಳಲ್ಲ, ಕೆಲವು ಪುಸ್ತಕವನ್ನು ನೀವು ಇಲ್ಲಿಂದ ಕೊಂಡೋಗಿ ಅದನ್ನು ನೀವು ಸ್ಟಡಿ ಮಾಡಿ. ಯಾಕೆಂದರೆ ಈ ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಅದು ಸಿಕ್ಕಿದರೆ ಮತ್ತೆ ನೀವು ಕಲಿಯುವಂಥ ಅಗತ್ಯ ಇಲ್ಲ, ಅದು ತನ್ನಷ್ಟಕ್ಕೆ ಮುಂದೆ ಹೋಗ್ತಾ ಇರ್ತದೆ. ಆದಷ್ಟು ನೀವು ಭಾರತೀಯ ಸಂಸ್ಕೃತಿಯನ್ನು ವೈಜ್ಞಾನಿಕವಾಗಿ, ಆಧ್ಯಾತ್ಮ ಅಂದರೆ ಒಂದು ವಿಜ್ಞಾನ, ಸುಪ್ರೀಂ ಕೋರ್ಟ್ ಹೇಳಿದೆ ಭಾರತೀಯ ಸಂಸ್ಕೃತಿ ಅಂದರೆ ಜೀವನ ಪದ್ಧತಿ, ಅದೊಂದು ರಿಲಿಜನ್ ಅಲ್ಲ, ಒಂದು ಮತ ಅಲ್ಲ, ಅದು ನಮ್ಮದು ಧರ್ಮ ಅಂದರೆ ಪಂಚಮಹಾಭೂತಕ್ಕೆ ಸಂಬಂಧಪಟ್ಟ ಎಲ್ಲವೂ ಸತ್ಯ ಅಂತ, ಅದು ನಿರಂತರವಾಗಿ, ಅದಕ್ಕೆ ಸನಾತನ ಅಂತ ಹೇಳಿದ್ದು. ಆದಿ ಅಂತ್ಯರಹಿತವಾದ ಒಂದು ಸತ್ಯವನ್ನು ಹೇಳಿದೆ, ನಿರಂತರವಾಗಿ ಇರ್ತದೆ. ಅದು ಯಾವಾಗೂ ನಾಶ ಆಗಲಿಕ್ಕೂ ಸಾಧ್ಯ ಇಲ್ಲ, ಯಾರಿಂದು ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ನಾವು ಅಜ್ಞಾನದಲ್ಲಿದ್ದೇವೆ. ಈ ಅಜ್ಞಾನವನ್ನು ಸ್ವಲ್ಪ ತೊರಗಿಸಲಿಕ್ಕೆ ಅಂತ ನಾವು ಏನು ಮೂರ್ತಿಗೆ ಒಂದು ಕವರ್ ಹಾಕಿದ್ದೇವಲ್ಲ, ಅದನ್ನು ತೆಗೀತಿದ್ದೇವೆ ಅಷ್ಟೇ. ಮತ್ತು ಗುರುಗಳು ಯಾರು ಇಲ್ಲ ಇಲ್ಲಿ. ಗುರು ನಿಮ್ಮೊಳಗೆ ಇರುವುದು, ಬೆಳಕು ಮತ್ತು ಕತ್ತಲೆ ಎರಡೂ ಉಂಟು. ಯಾಕೆ ನೀವು ಮದುವೆ ಆಗುವಾಗ ಹೆಂಡತಿ ಅಂತಂದು ಎಡಬದಿಗೆ ನಿಲ್ಲಿಸ್ತಾರೆ ಹೇಳಿ? ಎಷ್ಟು ಜನರಿಗೆ ಗೊತ್ತುಂಟು? ಎಡಬದಿಗೆ ತಂದು ನಿಲ್ಲಿಸ್ತಾರೆ. ಯಾಕೆ ನಿಲ್ಲಿಸ್ತಾರೆ ಹೇಳಿ? ಯಾರಿಗೆ ಗೊತ್ತಿಲ್ಲ. ಯಾಕೆ? ಅವಳು ಶಕ್ತಿ ರೂಪಿಣಿ. ಗಂಡನ ಎಡಬದಿಯಲ್ಲಿ ಇರುವುದು ಚಂದ್ರನಾಡಿ, ಹೆಂಡತಿಯ ಬಲಬದಿಯಲ್ಲಿ ಸೂರ್ಯನಾಡಿ. ಅವಳ ಭಾವನಾತ್ಮಕ ತರಂಗಗಳು, ಅವಳ ಆಲೋಚನೆಗಳು ಎಲ್ಲ ಗಂಡನಿಗೆ ಆಗ್ತದೆ. ಅಂದರೆ ಹೆಂಡತಿ ಎಲ್ಲ ಕರ್ಮಗಳು ಗಂಡನಿಗೆ ಇದೆ, ಆದರೆ ಗಂಡನ ಕರ್ಮದಲ್ಲಿ ಹೆಂಡತಿಗೆ ಪಾಲಿಲ್ಲ. ನೆನಪಿಟ್ಕೊಳ್ಳಿ, ಗಂಡನ ಯಾವುದೇ ಕರ್ಮ ಹೆಂಡತಿಗೆ ಇಲ್ಲ. ಅದಕ್ಕೆ ರಾಮಾಯಣ ಆದದ್ದು. ವಾಲ್ಮೀಕಿ ರಾಮಾಯಣ ಬರೆದು ಅದಕ್ಕೋಸ್ಕರ, ಬೇರೆ ಏನಲ್ಲ. ಅವನಿಗೆ ಆಗ ಪ್ರಜ್ಞೆ ಬಂತು, ನನ್ನ ಕರ್ಮದಲ್ಲಿ ಹೆಂಡತಿ ಮಕ್ಕಳು ಪಾಲು ತೆಗೆದುಕೊಳ್ಳುವುದಿಲ್ಲ. ಹೆಂಡತಿಯ ಕರ್ಮದಲ್ಲಿ ಎಲ್ಲವೂ ಪಾಲು ಗಂಡನಿಗೆ ಮಕ್ಕಳಿಗೆ ಇದೆ. ಹೆಂಡತಿಯ ಪಾಲು ಗಂಡನಿಗೆ ಬರ್ತದೆ, ಆದರೆ ಗಂಡನ ಪಾಲು ಧರ್ಮ, ಅರ್ಥ, ಕಾಮ, ಮೋಕ್ಷ. ಈಗ ಏನಾಗಿದೆ, ಅರ್ಥ ಮತ್ತು ಕಾಮಕ್ಕೆ ಮಾತ್ರ ನಿಂತಿದೆ. ಧರ್ಮ ಬೇಡ, ಮುಕ್ತಿಯೂ ಬೇಡ ನಮಗೆ. ನಾವು ಪ್ರಾಣಿಗಳ ಥರ ಜೀವಿಸುವಂತ ಆಗಿದೆ. ಇಂಥ ಈ ಭಜನ ಮಂದಿರಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಮನೆಗೂ ನೀವು ಫೋನ್ ನಂಬರ್ ಕೊಡ್ತೇನೆ, ನೀವು ಬೇಕಾದರೆ ಮದುವೆ ಆಗೋದಕ್ಕಿಂತ ಮೊದಲು ಒಂದು ಕೌನ್ಸಿಲಿಂಗ್ ಮಾಡ್ತೇವೆ ನಾವು. ಆ ಕೌನ್ಸಿಲಿಂಗ್ ಬೇಕಾದರೆ ಯಾರಾದರೂ ಇನ್ನು ಬೇಕಿದ್ರೆ ನಾವು ಬರ್ತೇವೆ. ಯಾವುದೇ ಚಾರ್ಜಸ್ ಇಲ್ಲ, ಏನಿಲ್ಲ. ಆದರೆ ಸಂಸ್ಕಾರವನ್ನು 16 ಸಂಸ್ಕಾರವನ್ನು ಸರಿಯಾಗಿ ಸ್ಟಡಿ ಮಾಡಿ ಅದನ್ನು ನಮ್ಮ ದಿನಚರಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ. ಹುಟ್ಟಿನಿಂದ ಸಾಯುವ ತನಕ 16 ಸಂಸ್ಕಾರಗಳಿವೆ. ಸಂಸ್ಕಾರ ಅಂದರೆ ಬಾಡಿಯನ್ನು ಪ್ಯೂರಿಫೈ ಮಾಡೋದು. ಈಗ ಇಲ್ಲಿ 2 ಹಾಕ್ತಾರೆ, ಕೆಲವರು ಒಂದು ಸೈಡ್ಗೆ ಹಾಕ್ತಾರೆ, ಅದರ ಸೈಡ್ ಎಫೆಕ್ಟ್ ಆಗ್ತದೆ. 2 ಸೈಡ್ಗೆ ಹಾಕಬೇಕು. ಇಲ್ಲಿ ಒಂದು ನರ್ವಸ್ ಸಿಸ್ಟಮ್ ಇದೆ. ಮೊದಲು ಸ್ಕೂಲ್ನಲ್ಲಿ ಈ ಥರ ಮಾಡಿಸ್ತಿದ್ರು, ಈಗ ಮಾಡಿಸ್ತಿಲ್ಲ. ಯಾಕೆಂದರೆ ಮಾಸ್ಟ್ರಿಗೆ ಬಡೀತಾರೆ ಹಾಗೆ ಮಾಡಿಸಿದ್ರೆ. ಇದಕ್ಕೆ ಸೈಂಟಿಫಿಕಲ್ ರೀಸನ್ ಉಂಟು ಹೀಗೆ ಮಾಡುವುದಕ್ಕೆ. ಆದರೆ ಇದೆಲ್ಲ ಸಂಸ್ಕಾರಗಳು ಒಂದು ವೈಜ್ಞಾನಿಕವಾಗಿ ಇರುವಂಥ ಒಂದು ಪ್ರಯೋಗಗಳು. ಆದರೆ ಅದನ್ನು ಇನ್ನೊಮ್ಮೆ ಪುನಃ ಜಾಗ್ರತೆ ಮಾಡಬೇಕಂತ ನಮ್ಮ ಇಚ್ಛೆ. ಇಷ್ಟು ಮಾತಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಂಥ ಕೇಶವ ಶಿಶು ಮಂದಿರದ ಎಲ್ಲರಿಗೂ ನಾನು ಕೃತಜ್ಞತೆ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ, ಮುಂದಿನ ಒಂದು ಪೀಳಿಗೆಗೆ ನಾವು ಒಳ್ಳೆಯದನ್ನು ನೀಡುವಂಥ ಕಾರ್ಯಕ್ರಮ ಆಗಲಿ ಅಂತ ವಿನಂತಿಸ್ತೇನೆ. ವೈಶಾಖ್ ಅಂತ, ನಾನು ಮಂಗಳೂರಿಂದ ಬರೋದು. ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಹೇಳ್ತಿದ್ರೆ ತುಂಬ ಒಳ್ಳೆ ಪ್ರೋಗ್ರಾಮ್. ನಮಗೆ ಡಾಕ್ಟರ್ ಮಂಜುಳಾ ಅವರು ತುಂಬ ಚೆನ್ನಾಗಿ ಹೇಳಿದರು. ಒಂದು ಮನೆಯಲ್ಲಿ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು, ಹೇಗೆ ಇರಬೇಕು, ಮತ್ತು ತಾಳ್ಮೆ ಶಕ್ತಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ನಾನು ಕಲ್ತಿದ್ದು ಕೂಡ ಪ್ರಥಮ PUC ಮತ್ತು ಸೆಕೆಂಡ್ PUC ಶ್ರೀರಾಮ ಕಾಲೇಜ್ ಕಲ್ಲಡ್ಕದಲ್ಲಿ. ಸೊ ನನಗೆ ಸಂಸ್ಕೃತಿ ಬಗ್ಗೆ ಅಂತ ಆವಾಗ ನಾನು ಕಲ್ತಿರುವಾಗ 2 ವರ್ಷ ಎಷ್ಟು ಕಷ್ಟ ಅಂತ ಹೇಳಿದರೆ ಆ ಕಾಲೇಜಲ್ಲಿ ನನಗೆ 2 ವರ್ಷ ಹೇಗೆ ಮುಗೀತದೆ ಅಂತ ಅನಿಸ್ತಾ ಇತ್ತು. ಇವತ್ತು ನನಗೆ ಡಾಕ್ಟರ್ ಪ್ರಭಾಕರ್ ಭಟ್ ಅವರನ್ನು ನೋಡುವಾಗ ತುಂಬ ನೆನಪಾಯಿತು. ಯಾಕೆ ಅಂತ ಹೇಳಿದರೆ 2 ವರ್ಷ ನನ್ನ ಸ್ನೇಹಿತರು ನಾನು ಯಾಕೆ 5 ಗಂಟೆಗೆ ಹೇಳ್ಬೇಕು, ಪ್ರತಿಯೊಂದು ಒಂದು ಟೈಮ್ ಸಿಸ್ಟಮ್ ಆಗಿರ್ಬೋದು, ಅಷ್ಟು ಕಷ್ಟ ನಮಗೆ ಆ ಟೈಮಲ್ಲಿ. 2 ವರ್ಷ ಇದ್ದದ್ದು, ಮತ್ತು ಹೇಗೆ ಅಲ್ಲಿಂದ ನಾವು ಎಸ್ಕೇಪ್ ಆಗೋದು ಅಂತ ಕಾಯ್ತಾ ಇದ್ವಿ. 2 ವರ್ಷ ಆದಮೇಲೆ ಹೇಗೆ ಇಲ್ಲಿಂದ ಬೇಗ ಹೋಗಬೇಕು ಅಂತ ಹೇಳಿ ಸೆಕೆಂಡ್ PUCಯನ್ನು ಮುಗಿದ ತಕ್ಷಣ ನಾವು ಹೋಗಿ SDM ಕಾಲೇಜ್ ಧರ್ಮಸ್ಥಳ ಅಲ್ಲಿ ಸೇರ್ಕೊಂಡ್ವಿ.
ಅಲ್ಲಿ ಸೇರಿದ ಮೇಲೆ ಮತ್ತೆ ನಾವು PGಯಲ್ಲಿ ಇದ್ದದ್ದು, ಮತ್ತೆ ಆಫ್ಟರ್ ಜಾಬ್ ಮತ್ತೆ ಬೆಂಗಳೂರಿಗೆ ಹೋದೆ. ಅಲ್ಲಿ ನಮಗೆ ರಿಯಲೈಸೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂತ ಹೇಳಿದರೆ ಅಲ್ಲಿ ನಮಗೆ ಒಬ್ಬರು PGಯಲ್ಲಿ ನಮ್ಮನ್ನು ಕೇರ್ ಮಾಡುವವರು ಯಾರಿಲ್ಲ. ಎಷ್ಟು ಸಂಸ್ಕೃತಿ ಅಂತ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು ನಾವು ಇವಾಗಲೂ ಫೋನ್ ಮಾಡಿ ಸ್ನೇಹಿತರನ್ನೆಲ್ಲ ಫೋನ್ ಮಾಡಿ ಹೇಳ್ತಾ ಇರ್ತೇವೆ. ಅಲ್ಲಿರುವಾಗ ನಾವು ಹೇಳಿದ್ವಿ ಅವತ್ತು ಯಾಕೆ ಈ ಕಾಲೇಜಿಗೆ ಬಂದ್ವಿ ಅಂತ. ಆದರೆ ಅಲ್ಲಿಂದ ಬಿಟ್ಟು ಹೋದ್ಮೇಲೆ ಪ್ರತಿಯೊಂದನ್ನು ನಾವು ನೆನಪು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಅಂತ ಹೇಳಿದರೆ ಅದು ನನಗೆ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್, ತುಂಬ ಯೂಸ್ ಆಗಿದೆ. ಯಾಕೆ ಅಂತ ಹೇಳಿದರೆ ಮದುವೆ ಆದಮೇಲೆ ಕೂಡ ಆಗಿರ್ಬೋದು, ತಾಳ್ಮೆ ಅಂತ ಹೇಳೋದು ಏನು ಅಂತ ಹೇಳೋದು ನನಗೆ ಶ್ರೀರಾಮ ಕಾಲೇಜ್ ತುಂಬ ಹೇಳಿಕೊಟ್ಟಿದೆ. ಅದಕ್ಕೆ ನನಗೆ ಇವತ್ತು ಡಾಕ್ಟರ್ ಪ್ರಭಾಕರ್ ಭಟ್ ಅವರನ್ನು ನೋಡುವಾಗ ತುಂಬ ಗೌರವ ಜಾಸ್ತಿ ಆಯಿತು. ಅವತ್ತು ನಾವು ಆ ಟೈಮಲ್ಲಿ ಇರುವಾಗ ನಮಗೆ ಯಾವಾಗಲೂ ನಾವು ಬೈಯೋದೆ ಯಾಕೆ ಈ ಕಾಲೇಜಿಗೆ ಬಂದ್ವಿ ಅಷ್ಟು ನಮಗೆ. ಯಾಕೆ ಅಂತೇಳಿ ಹೇಳಿದರೆ ಆ ಟೈಮ್ ಕೂಡ ಹಾಗೆ ಇತ್ತು. ಸೆಕೆಂಡ್ PUC ಫಸ್ಟ್ PUC ಟೈಮಲ್ಲಿ ನಾವು ಒಂದು ಜಾಲಿ ಮಾಡಬೇಕು, ಜೈಲಲ್ಲಿ ಹಾಕಿದಾಗೆ ಇರಬಾರ್ದು, ಆ ಥರ ಯೋಚನೆ ಮಾಡುವಂಥ ಟೈಮ್. ಆದರೆ ನಮಗೆ ಅದರಿಂದ ಹೊರಗಡೆ ಬಂದ ಮೇಲೆ ನಮಗೆ ಅನಿಸ್ತಿದ್ದು ಯಾಕೆ ಅಂತ ಹೇಳಿದರೆ ನಾವು ಯಾವುದೇ ಒಂದು ಡಿಗ್ರಿಗೆ ಬರುವಾಗ ಯಾವುದೇ ಒಂದು ತಪ್ಪು ಹೆಜ್ಜೆಗೆ ಕಾಲಿಡುವಾಗ ನಮಗೆ ನೆನಪಾಗ್ತದೆ ನಮಗೆ ಈ ಥರ ಶಿಕ್ಷಣ ಕೊಟ್ಟಿದ್ರೆ ಹೌದು ನಾವು ಆ ಥರ ಹೋಗಬಾರ್ದು ಅಂತ. ಅದಕ್ಕೆ ಮತ್ತೆ ನಾನು ಇವಾಗಲೂ ಹಾಗೆ ಹೇಳುವಂಥ ಸೆಕೆಂಡ್ PU ಫಸ್ಟ್ PU 2 ವರ್ಷ ನಮಗೆ ಒಳ್ಳೆಯಂಥ ಶಿಕ್ಷಣವೇ ಸಿಗಬೇಕು. ಯಾಕೆ ಅಂತ ಹೇಳಿದರೆ ನಮ್ಮ ಮನಸ್ಸು ಚಂಚಲ ಆಗುವಂತಹ ಟೈಮೇ ಅದು. ಆ ಟೈಮಲ್ಲಿ ನಮಗೆ ಒಳ್ಳೆಯ ಒಂದು ಎಜುಕೇಷನ್ ಸಿಕ್ಕಿದರೆ ಮುಂದೆ ನಾವು ಫ್ಯೂಚರಲ್ಲಿ ಅಂತಹ ಪ್ರಾಬ್ಲಮನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮ ಕೂಡ ತುಂಬ ಖುಷಿ ಆಯಿತು. ತುಂಬ ಇನ್ಫಾರ್ಮೇಟಿವ್ ಆದ ತುಂಬ ವಿಷಯಗಳನ್ನು ಕಲ್ತ್ಕೊಂಡೆ. ಮತ್ತು ಡಾಕ್ಟರ್ ಅವರು ಹೇಳಿದ ಹಾಗೆ ತುಂಬ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಹೆಸರು ನವೀನ್ ಕೊಣಾಜೆ. ಪ್ರಸ್ತುತ ವಿಶ್ವ ಹಿಂದೂ ಪರಿಷತ್ತಲ್ಲಿ ಜವಾಬ್ದಾರಿಯಲ್ಲಿದ್ದೇನೆ. ಸ್ವಲ್ಪ ಅಂದರೆ ಮುಂಚೆ ಈ ವಿಷಯವನ್ನೇ ಕೇಳ್ತಾ ಇದ್ದದ್ದು ಪರಿವಾರದಲ್ಲಿ ಇರುವುದರಿಂದ ಇದೇ ವಿಚಾರ ಇತ್ತು. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ನಾವು ಕೇಳೋದಕ್ಕಿಂತ ಒಂದು 10% ವಿಷಯ ಇತ್ತು ಮೊದಲಿದು, ಆದರೆ 90% ಹೊಸ ವಿಷಯಗಳೇ ಬಂತು. ತುಂಬ ಉಪಯೋಗಕರವಾದ ವಿಷಯಗಳೇ. ಮನೆಯಲ್ಲಿ ಏನು ನಡೆಯುತ್ತೆ, ಏನು ಬೇಕು, ಯಾವ ಶಿಕ್ಷಣ ಬೇಕು, ಯಾವ ಸಂಸ್ಕಾರ ಬೇಕಂತ ಹೊಸತು ಕಲಿಯೋದು ತುಂಬ ಇದೆ. ಅಂದರೆ ಈ ಕಾರ್ಯಕ್ರಮದಲ್ಲಿ ತುಂಬ ಕಲಿತೆ ಅಂದರೆ ಕೆಲವೊಂದು ವಿಷಯಗಳು ಹೊಸ ವಿಷಯಗಳು ಸಿಕ್ಕಿತ್ತು, ಅಳವಡಿಕೆ ಮಾಡಿಕೊಂಡು ಹೋಗಲಿಕ್ಕೆ ಉತ್ತಮ ಕಾರ್ಯಕ್ರಮ ತಿಳಿಸಿದರು. ಈ ರೀತಿಯಲ್ಲಿ ಕಾರ್ಯಕ್ರಮ ಈ ವರ್ಷ ಇದೆ, ಅದಕ್ಕೆ ಪ್ರತಿ ವರ್ಷ ನೀವು ಒಂದಿಬ್ಬರಿಗೆ ಸಂಪರ್ಕವಾಗಿ ಹೋಗ್ತೀರಿ, ಆದರೆ ಈ ಸಲ ನೀವೇ ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಇಷ್ಟರವರೆಗೆ ಒಂದಿಬ್ಬರನ್ನು ವರ್ಷ ಒಂದು ಸಂಪರ್ಕ ಮಾಡ್ತಾ ಇದ್ದೆ ಅಷ್ಟೇ. ಆದರೆ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಥವಾ ಇಲ್ಲಿ ಬಂದದ್ದು ಇದೆ, ಮೊದಲನೇ ಸಲ ಬಂದದ್ದು. ಹೆಚ್ಚಿನ ನಾವೇನನ್ನು ಹೇಳಿದಾಗೆ ಹೆಚ್ಚಿನ ವಿಚಾರಗಳು ನಾವು ಕೇಳಿದ್ರು ಕೂಡ ಪ್ರತಿನಿತ್ಯ ಕಲೀಲಿಕ್ಕೆ ತುಂಬ ಇರ್ತದೆ ಅನ್ನೋದು ನಮ್ಮ ಜೀವನದಲ್ಲಿ ಇರುವಂಥದ್ದೇ. ಹಾಗಾಗಿ ಇಲ್ಲಿ ಕೂಡ ಬಂದಾಗ ಕೆಲವೊಂದು ವಿಚಾರಗಳನ್ನು ಭಾವನಾತ್ಮಕವಾಗಿ ನಾವು ಯಾವ ರೀತಿ ಸಂಬಂಧಗಳಿಗೆ ಬೆಲೆ ಕೊಡಬೇಕು, ಸಂಬಂಧಗಳ ಜೊತೆ ಯಾವ ರೀತಿ ಬಾಳಬೇಕು, ಹೊಸ ಹೊಸ ಸಂಬಂಧಗಳು ನಮಗೆ ಜೋಡಿಯಾದಾಗ ಅದಕ್ಕೆ ಯಾವ ರೀತಿ ಮಹತ್ವವನ್ನು ನೀಡಬೇಕು ಅನ್ನೋದರ ಬಗ್ಗೆ ಅವಧಿಯಲ್ಲಿ ಹೇಳಿದರು. ಇದೆಲ್ಲ ಕೂಡ ಮನಸ್ಸಿಗೆ ಮುಟ್ಟುವಂತೆ ಇತ್ತು ಭಾವನಾತ್ಮಕವಾಗಿ, ಮತ್ತು ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳಿದರು. ಉತ್ತಮವಾಗಿ ಇತ್ತು. ತಾಯಂದಿರು ಬನ್ನಿ, ಆದಷ್ಟು ತಾಯಂದಿರು ಮಾತಾಡಬೇಕು. ಬನ್ನಿ. ಈ ಕಾರ್ಯಕ್ರಮಕ್ಕೆ ನಮಗೆ ಈ ಒಂದು ನವ ದಂಪತಿಗಳ ಸಮಾವೇಶ ಕಾರ್ಯಕ್ರಮಕ್ಕೆ ನಾವು ಹಿರಿಯ ದಂಪತಿಗೆ ಕ್ರಮವನ್ನು ನೋಡುತ್ತಾ ಇರ್ತಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಿರಿಯ ದಂಪತಿಗಳಾದಂಥ ದಿವಂಗತ ಜಾರಪ್ಪ ಪಂಬದ ಇವರ ಸುಪುತ್ರರಾದಂಥ ಉಮೇಶ್ ಪಂಬದ ಹಾಗೂ ಅವರ ಶ್ರೀಮತಿ ಗೀತಾ ಇವರು ಬಂದಿದ್ದಾರೆ. ದಯವಿಟ್ಟು ಉಮೇಶ್ ಪಂಬದ ತಮ್ಮ ಬೆಳಗಿನಿಂದ ಇಲ್ಲಿವರೆಗೆ ಆದಂಥ ಅನುಭವಗಳನ್ನು ತಾವು ಹೇಳಬೇಕು. ಕನ್ನಡದಲ್ಲಿ ಆಗದಿದ್ದರೆ ತುಳುವಿನಲ್ಲಿ ಆಗ್ಬೋದು, ತೊಂದರೆ ಇಲ್ಲ. ಕಳೆದ 2-3 ತಿಂಗಳಿಗೆ ಮುಂದೆ ಕಾಂತಾರ ಎಂಬಂಥ ತುಳು ಚಲನಚಿತ್ರ ಬಂದಿರ್ತದೆ. ಅದರಲ್ಲಿ ಪಂಜುರ್ಲಿ ದೈವದ ಪೂರ್ತಿ ನಿರೂಪಣೆಯ ಪರಿಕಲ್ಪನೆಯನ್ನು ಮಾಡಿದವರ ಇವರ ಮಾರ್ಗದರ್ಶನದಲ್ಲಿ ಇವರ ಅಳಿಯ ಮುಖೇಶ್ ಪಂಬದ ಮತ್ತು ಇಲ್ಲಿ ಉಪಸ್ಥಿತರಿದ್ದಂಥ ಪ್ರಕಾಶ್ ಪಂಬದನವರು ಈ ಭಕ್ತಿ ಮತ್ತು ಶ್ರದ್ಧೆ ಬರಬೇಕಾದರೆ ಏನೆಲ್ಲ ಮಾಡಿದ್ದಾರೋ ಅವರು ಸತತ ಪ್ರಯತ್ನ ಮಾಡಿದ್ದಾರೆ. ಲೋಕವಿಖ್ಯಾತಿ ಆಗಿದೆ ಆ ಕಾಂತಾರ ಚಲನಚಿತ್ರ. ಈ ಕೇಶವ ಶಿಶು ಮಂದಿರ ಇದ ಎತ್ತ ಗುರಿಕಾರ್ಲೆಕ್ಕೆ ನಗಲೆ ಏತ್ ಒಂಜಿ ಸೊಲ್ಮೆ ಸಣ್ಣಂದಲ ಯಾವಂದು ಯಾರು ತುಳುಟೆ ಬಾತಿರುವೆ ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ಪೋಡಂಡ ಇಂಕ್ಲೆಯಲ್ಲಿ ಒಂಜಿ ಪುಣ್ಯ ಬೋಡು ನಿಕ್ಲೆಲ್ಲ ಪುಣ್ಯ ಅಂದು ಎನ್ನ ಪುದಾರು ಉಮೇಶ್ ಪಂಬದೆ ಎನ್ನ ಅಮ್ಮೇರು ಜಾರಪ್ಪ ಪಂಬದೆ
ಎನ್ನ ಬುಡದಿ ಗೀತಾ ಅಂದು ಎಂಕ್ಲೆಗ್ ನಂಕದಾಯ ಮನುಷ್ಯ ಜನ್ಮ ಆಯ್ಬಕ್ಕ ಯೌವನ ಪ್ರಾಯ ಬಣ್ಣ ನಂಗೆ ಕೊಂಚಿ ವಿದ್ಯೆ ಅನ್ನುಂಡು ಅಚ್ಚ ಎನ್ನ ಅಮ್ಮೇರೆ ಆಸೆ ಎತ್ತನ ಎನ್ನ ಮಲ್ಲ ಮಗೆ ಮಲ್ಲ ಆಫೀಸರ್ ಅವರೊಂದು ಆಸೆ ಎತ್ತನು ಪಂಪ್ ಬೆಳ್ಳಿ ವಿಷಯ ನಿಲ್ಲ ಕಲ್ಪಯ್ಯರು 10ನೇ ಕ್ಲಾಸ್ ಮುಟ್ಟ ಕಲ್ಪಯ್ಯರು ಐದು ಒಕ್ಕ ಒಂದು ಕೆಲಸ ಎಲ್ಲ ಹೆಂಗೆ ಬರ್ತನು ಗೌರ್ಮೆಂಟ್ ಜಾಬ್ ಐದು ಒಕ್ಕ ಎಂಕಲ ಅಮ್ಮೇರು ಸಡನ್ ಆದ ಎಂಕಲ ಎಂಕೊಂದು 23 ವರ್ಷ ಆನಾಗ ತೀರ್ನಾಗ ಎಂಕು ದೈವದ ನಮ್ಮೇರು ಕೆಲಸ ದೈವದ ಕೆಲಸ ನಾ ಆಮೇಲೆ ದೈವದ ಕೆಲಸ ಮಲ್ತು ಉಂಟು ಇಂದೇನು ಎಂಚ ಮಲ್ಪು ನೀವಿಕೆ ಅನ್ನಾಗ ಲಾಸ್ಟ್ಗೆ ಅನ್ನಾಗ ಎಂಕ ಅಪ್ಪಗೆ ಬದುಕೇಂಡೇರು ನಿನ್ನ ಮಗನು ಕೆಲಸ ದೈವದ ಕೆಲಸ ಜಪಡಾದ ಕೊರೋಡು ಅಪ್ಪನ ಮನಸ್ಸುಲೆ ಎನ್ನ ಮಗೆ ಎಲ್ಜ ಪಂಡ ಎಂಕಲ ಅಮ್ಮೇರು ಸಡನ್ ಆಟ್ವೆ ಅದಿರಿ ಎಂಚ ಆಗ ಬೇತೇನೆ ಕೆಲಸ ಉಂಟು ಬರ್ಚಿ ಬಂಡೇರು ಅಂಡ ಊರ್ದಾಕಲು ನಿಖಲಂಗತಿ ಪುಣ್ಯ ಆತ್ಮೇರು ಮಾತು ಸೇರಿದು ಉಮೇಶ ನಿನ್ನ ಅಮ್ಮರ ಕೆಲಸ ದೈವ ಹೀಗೆ ಮಲ್ಪಡು ಅಂಡೇರು ಇವಕ್ಕದ ಅನ್ನ ದೇವದೇಟ ಆ ಒಂದು ಪೋಂಡು ಮಲ್ತೊಂದು ಉಲ್ಲೆ ಅಪ್ಪನತ್ತೆ ಕೇಶವ ಶಿಶು ಮಂದಿರಡು ಒಂದು ಆಪನ ಕೆಲಸ ಎಂಕ ದೊಡ್ಡ 3 ಜನ ಇಲ್ಲ ಬತ್ತೆ ಪುದ ಗುತ್ತಿಗೆಗಳು ಅಪ್ಪ ಲೆಕ್ಕ ಮಾಡ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರಿ 3 ಜನ ಹೋಗಿ ಬೈದೇರು ಎನ್ನ ಇಲ್ಲಡೆ ಮಕ್ಕಳು ದಾದ ಒಂದು ಅರ್ಥ ಉಂಡು ನಿಂತಾರೆ ಪಂಡ್ಯರ ವಿಷಯ ಎಂಗೆ ಭಾರಿ ಖುಷಿ ಅಂತ ಆತನ ಎನ್ನ ಪ್ರಕಾಶಿ ಅಂದರೆ ಮಿಗ್ಗೇರು ಆತನಾಗ ಪಂಡ್ಯರು ಒಂಜಿ ಮೂಲೊಂಜಿ ದಂಪತಿ ಸಮಾವೇಶ ಕಾರ್ಯಕ್ರಮ ಉಂಡು ಬರಡು ಮಿಷರೆ ಅಂತ ಎಂಕು ಸುರುಟು ದಾದ ಅರ್ಥ ಎಂಕ್ ಪಕ್ಕ ಪಂಡು ವಿಷಯ ಬೇರೆ ನಾರಾಯಣ ಅರ್ಥ ಮಲ್ತು ಪಂಡೇರು ಭಾರಿ ಖುಷಿ ಅನ್ ಎಂಕ್ ದಯವಂಡ ಒಂದು ನವ ದಂಪತಿ ಬಂಡ ನೆತ್ತ ಅರ್ಥ ತೀರ್ನಾಗ ಉಳ್ಳೇರು ಅಪ್ಪೆ ಜೋಕ್ಲೆ ಜನ್ಮ ಮಲ್ಪನು ಅಪ್ಪೆ ಅಮ್ಮೆ ಎಲ್ಲಿ ಬೋದು ಮಲ್ಲೆ ಅನಗ ಅಕ್ಲೇನು ಮದ್ಮೆ ಅನ್ಬಾಪನು ಅಪ್ಪನ ಒಂಜಿ ಪೊಣ್ಣು ಒಂಪುನ ಎನ್ನ ಒಂಜಿ ಇಲ್ಲಿ ಹನುಮಗ ನಿಖಲ ಹನುಮಗದ ಉಪ್ಪಾರು ಒಂಜಿ ಪೊಣ್ಣ ರಡ್ಡಿ ಎಲ್ಲು ಒಂಜಿ ಪೆದ್ದನೆ ಎಲ್ಲು ಒಂಜಿ ಕಂಡಾನೆ ಎಲ್ಲು ಅಂಚ ಜನ್ಮ ಮದ್ಮೆ ಆಯ್ಬಕ್ಕ ಪೊಣ್ಣಗ ಭವಿಷ್ಯತ್ತು ಯಾಕಡೆ ಡಾಕ್ಟ್ರು ಪ್ರಭಾಕರ ಭಟ್ರು ಬಂಡೇರು ಭಾರಿ ಪಾತ್ಯಾರ ನೆಟ್ಟು ಕಂಡ ಮದ್ಮೆ ಅದು 1 ವರ್ಷ ಆಯ್ನ ಕ್ಲಿಯರ್ 2 ವರ್ಷ ಆಯ್ನ ಕ್ಲಿಯರ್ 3 ವರ್ಷ ಆಯ್ನ ಕ್ಲಿಯರ್ ಅಂತ ಕೇಂಡೇರು ಅಪ್ಪನ ಮನುಷ್ಯಗ ಒಂಜಿ ಪೊಣ್ಣಾಗ ಅಪ್ಪನ ಎಲ್ಲ ಎಂಚ ಮುಖ್ಯನ ಬೊಡಿದಿನೆಲ್ಲ ಮುಖ್ಯ ಅಪ್ಪಂಡ ಅಪ್ಪನ ಎಲ್ಲರೂ ಪೊರ್ಲುಡು ಅಪ್ಪೆ ಸಾಕೋದು ಬರ್ಪುಂಡು ಕಂಡನ ಎಲ್ಲಾಡು ಒಳ್ಳೆ ಜವಾಬ್ದಾರಿಯಲ್ಲಿ ಪೊಣ್ಣಾಗ ದೇವಂಡ ಒಂಜನ ಕಂಡನೇನ ಸುಖ ಕಷ್ಟದ ಓಡು ಇಲ್ಲದ ಸುಖ ಕಷ್ಟದ ಓಡು ಮಾಮಿ ತಮ್ಮ ಸುಖ ಕಷ್ಟದ ಓಡು ಜೋಕುಲ ಸುಖ ಕಷ್ಟದ ಓಡು ಮಲ್ಲ ಜವಾಬ್ದಾರಿ ಉಂಟು ಐತೊಟ್ಟಿ ಕಂಡನಿಗ ಜವಾಬ್ದಾರಿ ಉಂಟು ಅಂಚ ಮತ್ತೆ ಕಾಣ ಇಂಚಿಲ ಏನು ತೊಗೊಂದುಲ್ಲೆ ಈಗ ಭಾರಿ ಒಂಜಿ ಖುಷಿ ಎಕಡೆ ಬಂಡೆ ಲಕ್ಷ್ಮೀನಾರಾಯಣ ಸ್ವರೂಪ ಅಂತ ಮಾತು ಕಂಡ ಮೂಡಿತ ಲಕ್ಷ್ಮೀನಾರಾಯಣ ಸ್ವರೂಪಲೊಂದು ಪಾರ್ವತಿ ಈಶ್ವರನ ಸ್ವರೂಪಲೊಂದು ಬ್ರಹ್ಮ ಸರಸ್ವತಿ ಅಕ್ಲ ಸ್ವರೂಪಲೊಂದು ಇಂಚೆತ್ತಂಡ ಮಾತ್ರ ನಮ್ಮ ಎಲ್ಲ ಪೊರ್ಲು ನಡತ್ತುಂಡು ಬರು ಬೊಕ್ಕದಾನೆ ನಮ್ಮ ಹಿರಿಯಾಕಲು ಪಾತ್ಯರ ಬಂತೀರು ಉಲ್ಲಾಯ್ದ ಪೇರು ಪಿದೆ ಉಪ್ಪೆರ ಬಲ್ಲಿ ಎಂದು ಪೇರು ಆಲಂಡ ಮಾತೆ ಪಿದೆ ಉಪ್ಪುನಿ ಅಪ್ಪಗ ನಮ್ಮ ಕಂಡಾಣಿ ಬೊಡಿದಿ ಆತು ಪೊರ್ಲುಡು ತೆಲ್ತು ನಲ್ತು ನಮ್ಮ ಪೊರ್ಲುಡು ಇತ್ತಂಡ ಆ ಇಲ್ಲು ಬೇತ ಹೂಲು ಬರ್ಚಿ ನಂಗೆ ಕಂಡಾಣಿಯಾಗ ಬೊಡಿದಿ ವಜ್ರಗವಶ ಬೊಡಿದಿ ಕಂಡಾಣಿ ವಜ್ರಗವಶ ನಮ್ಗೆ ಹೂಲ ಮಾಟ ಮಂತ್ರ ತಂತ್ರ ಯಂತ್ರ ತುತಂತ ಉಳ್ಳಿ ತೆರ್ನಾರು ನಂಗೆ ದಾಲು ಬರ್ಪುಜಿ ಇಲ್ಲೇ ನಂಗೆ ದೇವಸ್ಥಾನ ಕಂಡಣಿ ಬಡಿದೇ ಬರೋಡು ಇತ್ತಂಡ 5 ಮಿತ್ತು ನಂಗೆ ಹೂಲ ಇಜ್ಜಿ ಬಂದ್ಬಿಟ್ಟು ಎನ್ನೊಂದು ಜನ್ಮಗ ಬೊಕ್ಕ ತೀರ್ನಗ್ಲುಳ್ಳೇರು ಅಂಚ ಒಂಜಿ ರಡ್ಡು ಯಾಕಡೆ ಒಂಜಿ ಪ್ರಶ್ನೆ ಕಿಂಡಾರು 1 ವರ್ಷ ಆಯ್ನಕ್ಲು 2 ವರ್ಷ ಆಯ್ನಕ್ಲು 3 ವರ್ಷ ಆಯ್ನಕೊಂಡ 1 ವರ್ಷದ ಅನುಭವ ನಮ್ಮ ಜೋಕುಲೆಕ್ಕ ಕನ್ನಡ ಜೋಕುಲೆಕ್ಕನೇ ಉಪ್ಪುನಿ 2 ವರ್ಷ ಲಂಚೇನೆ 2ನೇ ವರ್ಷ ಜೋಕುಲು ಆಪುನು ಜೋಕುಲು ಆಯ್ಬೇಕು ಒಂಚೂರು ಜವಾಬ್ದಾರಿ ಉಂಡು ನಮ್ಮ ಒಂಚು ಬುಕ್ಕಲ ಒಂದು ಎಚ್ಚರಿಕೆ ಮಾಡ್ತು ಓಡಾಪುನು 5 3 ಜನ 5 25 ವರ್ಷ ಮದ್ಮೆ ದಂಡ ಉಳ್ಳೇರು ದೇವಂಡ ಎಂಕ್ಲೆಗೆ ಮದ್ಮೆ ಇತ್ತಂಜಿ 27 ವರ್ಷ ಆಂಡು 27 ವರ್ಷೋಡು ಇತ್ತಟ ಭಾರಿ ಪೊರ್ಲುಡು ಬೊಕ್ಕ ಸರಸ ಬರ್ಪುನವರು ಬರ್ಪುನು ವಿಷಯ ನಾನು ಮಲ್ಲೆ ಮಲ್ಪಂದೆ
ನಮ್ಮ ಉಲಾಯ್ದು ಗುಟ್ಟು ಪಿದಾಯ ಪಾಡಂದೆ ಕಂಡಾನಿ ಬೊಡಿದು ಪನ್ಪುನ ಪವಿತ್ರ ಅವೇನು ಭಾರೀ ಪೊರ್ಲು ಕಂಡಾನಿ ತಕ್ಕ ಬೊಡಿದಿ ತಕ್ಕ ಕಂಡಾನಿ ನೀರಿಯಿಂದ ಬೊಡಿದು ಗೊಪ್ಪಾರ ಸ್ವಲ್ಪ ಎಲ್ಲ ಬಲ್ಲಿ ಬೊಡಿದಿಗೆ ಕಂಡಾನಿ ನೀರಿಂದ ಕಂಡಾನಿ ಗೊಪ್ಪ ಮಲ್ಪೇರ ಬಲ್ಲಿ ಅವು ಸಂಸಾರದ ಗುಟ್ಟು ಅವನ್ನ ನಿಕ್ಲಿರುತ್ತೆ ಕೆಲವು 1 ವರ್ಷ 2 ವರ್ಷ ನಾನು 100 ವರ್ಷ ನಿಕ್ಲ ದಾಂಪತ್ಯ ಜನ ಪೊರು ನಡಪು ನಕುಳ್ಳೇರು ನಿಕ್ಲು ಪೊರ್ಲುಡೆ ನಡಪೋಡು ನಡತೊಂದು ಬರೋಡು ಪಂಡ ಕಂಡನೆ ಬೊಡಿದಿ ಪೊರ್ಲುಡೆ ಇತ್ತಂದು ಎಲ್ಲ ತನ ಹುಟ್ಟಿನ ಜೋಕುಲ್ಲ ಅಂಚಿನ ಅವೇ ಬುದ್ಧಿ ನಡತು ನೆತ್ತ ಅಲ್ಮದ ಮಂಡ ಎನ್ನ ಅಪ್ಪೆ ಅಮ್ಮೆ ಏನನ್ನು ಭಾರೀ ಪೊರ್ಲುಡು ಎನ್ನ ಮಲ್ಲಮಗೆ ಭಾರಿ ಪೊರ್ಲು ತಾಕೊಂಡು ಬತ್ತೇರು ಪಂಡ ಆ ಕಾಲ ಕಷ್ಟದ ಪೊರ್ತು ಒಂಜಿ ಪೊರ್ತುಗು ಪಂಡ ನನಗೆ 57 ವರ್ಷ ಮುಟ್ಟ ಅಂದು ಉನಿಯರ್ಲ ಬಂಗ ಕೆಲವು ಸತಿ ಇತ್ತಂಡ ಏತ್ಲಂಡು ಇಜ್ಜಿನ ಖಾಲಿ ಗಂಜಿಲ ರಚೆಯ ಚಟ್ನಿಲ ನೆತ್ತು ಎಂಗ್ಲು ದಿನ ಇದ್ದ ಅಂಚನೆ ಕಲ್ಪೆ ಬೊಕ್ಕ ಸಂಸ್ಕಾರ ನಮ್ಮ ನಮ್ಮ ಹಿಂದುತ್ವ ಅನ್ಪುಣ ಮಲ್ಲ ನಂಗೆ ಕೊಂಚ ದೇವರು ಕೊಡ್ತಾನೆ ವರ ನಾವು ಇನ್ನು ಬನ್ನಿರು ಎಂಕ್ಲ ಹೆಮ್ಮೆ ಅವನು ನಂಗೆ ಪೂರ ಸಂಸ್ಕಾರ ಉಂಡು ಎಂಡ ದೈವದ ಕಟ್ಟುಲ್ಲ 14 ಕಟ್ಟು ಉಂಡು ಅಂಚೆ ನಂಗೆ ಕೊಂಚಿ ಪುಟ್ಟಿನೇರ್ದು ಸೈನೆಟ್ಟ ಪಂಡೇರು ಯಾರು 14 ಸಂಸ್ಕೃತ ಉಂಡು ಅವೇನು ನಮ್ಮ ಹೊರ್ತೊಂದು ಬರೋದು ದಯಪಂಡ ಇತ್ತ ಕಾಲಪುರ ಹಾಲಾತಂದತ್ತು ಕೆಲವು ವಿಷಯ ತುಣ್ಣಾಗ ಭಾರೀ ಬೇಜಾರಪ್ಪು ನಂಗೆ ಬದುಕ್ಯರ ಭಾರಿ ಬಂಗನ ಪನ್ಪುಟ್ನ ಯೋಚನೆಲ ಉಂಡು ಐಕ್ ನಮ್ಮ ಪುಡಿ ಪುಂಡಿ ಗಟ್ಟಿತ್ತು ದಾಳ ಮಲ್ಪೆರ ಏರಿಗ ಆಪುಜಿ ಅಂಚ ನಮ್ಮ ಹಿಂದುತ್ವನು ಉರಿತ್ತೊಂದು ಬರೋಡು ಕಂಡಾಣಿ ಬೋಡಿದಿ ಪನ್ಪುನ ಭಾರೀ ಪೊರ್ಲುದ ಒಂಜಿ ನಂಗೆ ಒಂಜಿ ದೇವರು ಕೊಡ್ತಾನೆ ವಾರ ಕಂಡಾಣಿ ಬೋದಿ ಇಂಚಿನ ಸ್ವರ್ಗೋಡೆ ನಿರ್ಣಯ ಅವನಿಗೆ ಇಂಚಿನ ಬೋಡಿದಿ ಇಂಚಿನ ಕಂಡಾಣಿ ಎಂದು ಅಪ್ಪ ಕಂಡಾಣಿ ಒಂಜಿ 2 ಕಣ್ಣು ಇತ್ತಲಕ ನಮ್ಮ ಏತ್ ಒಂಜಿ ಇಲ್ಲ ಕಂಡಾಣಿ ಬೋದಿ ಆತ ಅನ್ಯೋನ್ಯ ಪ್ರೀತ ಇತ್ತಡ ಆತು ನಂಗೆ ಬೊಕ್ಕ ಊಲ ನಂಗೆ ಬೊರ್ಚಿ ಸಂಪತ್ತೇ ನಂಗೆ ಅವು ಸಂಪತ್ತು ತನ್ನಾತಿಗೆ ನಂಗೆ ಒಲಿದು ಬರ್ಪುನು ಎನ್ನ ಒಂಚೂರು ಎನ್ನ ಅಲ್ಮೋಡು ಅನ್ಪುನಿ ನಾನು ಬೊಕ್ಕ ಏತು ಎನ್ನುತ್ತನಲ್ಲ ಬೊಡಿದಿಲ ಒಂತೆ ಜಾಗೃತಿ ಇಪ್ಪು ಕಂಡ ಎಲ್ಲ ಉತ್ತರ ಕೊರೆಯ ಬಲ್ಲಿ ಕಂಡಲ್ಲ ಅಂಚಿನ ಒಂಚೂರು ಉತ್ತರ ಕೊರೆಯ ಬಲ್ಲಿ ಪಂಡ ಕೆಲವು ಸತ್ತಿ ಬೊಡಿದೇ ಒಂಚೂರು ಸಮಾಧಾನ ಬೋಡಪ್ಪು ದಯಬಂಡು ಕಣ್ಣಡಿ ಅದು ಬಿತ್ತು ಬೆನ್ಪುನ ಪುಂಜೋಲು ಬೆನ್ಪೇರು ದಯಬಂಡು ಕಂಡನಿ ಪಿದಯಬೋದು ಬೆಂದು ಬರ್ಪೆ ಆಯಾಗ ಆಯಾಸ ಒಪ್ಪುನು ಪುನಃ ಆಯಾಸ ಒಂಚು ಪಾತಿರುವೆ ಬೊಡಿದು ಒಂಚು ಭಾರೀ ಪೊರ್ಲೋಡು ಒಂಚು ಅನ್ಯೋನ್ಯ ಕೊಂಡಾಟೋಡು ಕೊನಂಡ ನಂಗೆ ದಾಲ ಘರ್ಷಣೆ ಬರಂದು ನಮ್ಮ ಇಲ್ಲು ಅನ್ಪುನ ಯಾಪಲ ನಂದಾ ದೀಪ ಲೆಕ್ಕ ನೆಗೆ ದೀಪ ಹೊತ್ತಾಯರು ಆ ದೀಪಗನ ಪ್ರಕಾಶ ಆ ಒಂದು ಬರೋಡು ಪಕ್ಕ ಕಾಣೆ ಬೇಗ ಲಕ್ಕೋಡು ಹಾಜರೆ ಅಂಟೆ ಲಕ್ಕೋಡು ಬಂಡಿ ಅವು ಒಂದು ಕೆಲವು ತೂಪೇನು ಜನ್ಮ ಅಂಟೆ ಲಕ್ಕೆರ ಅಜ್ಜಿ ಕಂಡೆಲ್ಲ ಅಜ್ಜಿ ಬಡಿದಿಲ್ಲ ಅಂಚಿನ ಆ ಇಲ್ಲಿ ಮಾಟ ಅವೇ ಬೊಕ್ಕವಲ್ಲ ಅಜ್ಜಿ ಅಂಚ ನಾವು ಕಾಂಡೆ ಐನ ಸೂರ್ಯ ಉದಯ ಲಕ್ಕೋಡು ಲಕ್ಕದು ಲಕ್ಕಂಡ ಇಲ್ಲದ ಒಂಜಿ ಜಾಲಾಡ್ಪುನ ಕ್ರಮಪುನ ಪುಂಜು ಒಲೆಗೆ ಬೇಜಾರ ಪೋಚಿ ತುಲೆ ಇಲ್ಲ ಬೊಡಿದೆ ಪುಂಜು ಅಡಿಪುನೆಕ್ಲ ಅಂಜು ಅಡಿಪುನ ಹೆಚ್ಚು ಕಮ್ಮಿ ಅಪ್ಪ ಕಂಡ ಪನ್ಪುರಿ ಅನ್ನ ವಿಷಯ ఒక ఇచ్చిన కండని అడిపోడప్పుడు ಐದು ಕಾಣ್ಲಕ್ಕದೊಂಜಿ ನಮ್ಮ ದೀಪ ಪೊತ್ತವಳು ಲೆಕ್ಕೊಂಡು ಉಲಾಯ ದೀಪ ಪೊತ್ತವಡು ಪುಂಜು ಬೊಡಿದೆ ಪೊತ್ತವಡು ಐಕ ಲಕ್ಷ ನಂಡು ಅತ್ತ ನನಗೆ ಪನ್ಪುಣ್ಯಾನು ಐದು ಒಕ್ಕ ಒಂಜಿ ಉನ್ಪುನ ತಿನ್ಪುನ ಅಂಚೆನೆ ಭಾರಿ ಪೊರ್ಲು ಕಂಡ ಬೊಡಿದೆ ಒಟ್ಟಿಗೆ ಕುಳುಂಡ ಅವು ಭಾರಿ ಪೊರ್ಲು ಐತಾದ ಮಿತ್ ಪೋಲು ಅಜ್ಜಿ ಒಕ್ಕ ಬಯ್ಯದ ಬೊರ್ತುಗು ನಮ್ಮ ಒಂಜಿ ಭಜನೆ ಮಲ್ಪುನ ಕ್ರಮ ಉಂಡು ಅವು ಎನ್ನ ಇಲ್ಲಾಡ ಯಾನು ನಿಲ್ ಅನ್ಪುನಿ ಎನ್ನ ಇಲ್ಲಾಡ ಯಾನು ಎಂಕ್ಲೆ ಭಜನಾ ಮಂದಿರ ಉಂಡು ಎಂಕಲ್ಲ ಸಾಧಾರಣ ಒಂಜಿ 10 ವರ್ಷ ಇದ್ದಿನ ನಮ್ಮೇರೆ ಬಾರಿ ಭಜನೆ ಪೂಜೆರು ಆರು ದೈವದ ಕಲಾಟ ಮಾತ್ರ ಬಾತಿವ್ರಿ ಅಂಚ ಭಜನಾ ಮಂದಿರ ಬಳಿ ಹೋಗ್ಯಾನು ಅಪ್ಪದ ಭಜನೆ ಅನ್ನೋಕೆ ಯಾನು ಇಂಚಿನ ಎನ್ನ ಆತಿಗಿದ್ದೆ ಒಂದು ಬಿಟ್ಟು ಇಂಚೆ ಬೊಟ್ಟಿಯರ್ದಿ ಭಜನೆ ಅನ್ ಬಂದೇರು 10 ವರ್ಷ ಎಂಕಪ್ಪಗ 5 ಒಕ್ಕ ಅಮ್ಮಿರಯ್ಯ ಪಾಕಿಯರ ಎನ್ನ ಇಲ್ಲಾಡ ಇನುಮುಟ್ಟ 10 ವರ್ಷದ ಭಜನೆ ಇತ್ತೆಂಕ 57 ವರ್ಷ ಇನುಮುಟ್ಟ ಬಯ್ಯದ ಬೊರ್ತು ಭಜನೆ ತಪ್ಪ ಹೋಗ್ಯಾರ ಪಂಡ ಐಟ್ 31 ಭಜನೆ ಇತ್ತನ ವಿಭಜನೆ ಅಜ್ಜಿಂದು ಎಂಕ್ಲೆಗ್ ಎನ್ನ ಮೆಗ್ದಿಲ ಎಂಕಲ ಬಗರ್ ಚಾಟೆ ಆಯ್ತು ಅಲ್ತ ಮೇರ್ನ ಅಣ್ಣ ಅಣ್ಣ ಎನ್ನ ಮೆಗ್ದಿ ಹೊತ್ತು ಎನ್ನ ಮೆಗ್ದಿನು ಮಲ ಅಣ್ಣ ಹೊತ್ತು ಅಂಚೆ ಪಗರ್ ಚಾಟೆ ಅಂದ ಐಟ್ ಸಂದರ್ಭ ಕಡಿಯುನು ಪನ್ಪುರ ಪಾತೆರನು ಆಂಡ ಎಂಕುಲು ಇನಿ ಹತ್ತು ಇನಿ ಮುಟ್ಟ ಮದ್ಮೆ ಅದು 27 ವರ್ಷ ಭಾರೀ ಪೊರ್ಲೋಡು ದಿನದ ಎತ್ತೊಂದುಲ್ಲ ಅಂಚೆನೆ
ಹೆಚ್ಚು ಸಮಯ ಕೊಣಬುಜಾನು ಎಂಕ್ ನೆತ್ತ ಕೇಶವ ಶಿಶು ಮಂದಿರದ ಈ ಗುರುಕಾರಣಗಳ ಏತ್ತು ಸೊಲ್ಮೇಲೆ ಸಣ್ಣ ಒಂದು ಇನಿಯತ್ತು ನಲಾನ ಹಂಚೇನೆ ಏನಿ ಕಾಲ ಮುಟ್ಟಲ ಈ ಆಪನ ಕಾರ್ಯಕ್ರಮ ಪುರ್ಳುಡೆ ನಡತ್ತು ದೇವರೆಲ್ಲ ಅದು ಕೈ ಕತ್ತಾಡ್ಲಿಕ್ಕೆ ಅಂಚಿನ ಸತ್ಯರು ಕೈ ಪತ್ತದು ಈ ಕಾರ್ಯಕ್ರಮ ನಲ್ಲಾತು ವರ್ಷ ಪ್ರಾತಿ ಉರ್ಲಾ ಅನ್ಬೋದು ನಂಗೆ ನಮ್ಮ ಜೀವನದ ಕಂಡಾನಿ ಬಿಡು ಎಂಚಪ್ಪು ಈ ಕಡೆ ಮೇಡಮ್ ಬಂಡೇರು ಅಕ್ಕಲೋಗ್ಲು ನಿಟ್ಟು ಭಾರಿ ಶುಗರ್ ಪಾತ್ರೆ ಬಂಡೇರು ಭಾರಿ ಅರ್ಥ ನಂಗೆ ಅక్కడ ಮೇಡಮ್ ಬಂಡೇರು ಎಂಚ ಪುಂಜೋಡು ಉಪ್ಪೋಡು ಕಂಡಾನೆ ಎಂಚ ಉಪ್ಪೋಡು ಕಂಡಾನೆ ಎಲ್ಲಾಡು ಎಂಚ ಉಪ್ಪೋಡು ಒಂದು ಪಾತ್ರೆ ಭಾರಿ ಖುಷಿಯಾನು ಅವೇನೇ ನಿಗುಲು ಅರ್ಥ ಮಲ್ತೊಂದು ಬೋಲೆ ದುಂಬೋದಕ್ಲಿಗ್ಲ ನನಮುಲು ಆಪನ ಗಂಡನ ಹೊಡೆದಿಗೆ ನವ ದಂಪತಿನಕ್ಲಿಗ್ಲ ಈ ಜಾಗಡು ಒಂಜಿ ಅರ್ಥ ಉಂಡುಗೆ ಪನ್ಪುಚ್ಚಿತ್ನ ಆ ಯೋಗಿತ್ನ ಕೊರಡು ನಟ್ಟೊಂದು ಕಂಡಾನೆ ಬಿಡ್ದಿಕ್ಲೇಗೆ ಮಾತ ನಲ್ಲ ಎಂಕಲ 20 ವರ್ಷ ಅಂದು ನಿಕ್ಲ 5 ವರ್ಷದ ದಾಂಪತ್ಯ ಜೀವನ ಫುಲ್ಲುಡೆ ನಡತೊಂದು ಬರಡದೊಂದು ಎನ್ನ ದೇವರ ನಟ್ವೆ ಎನ್ನ ಗುರುಕಾರನಾಗ್ಲಿಗ್ಲ ವೇದಿಕೆ ರಿಟ್ನಾಗ್ಲಿಗ್ಲ ಮಾತಿರ ಕೈ ಮಿಕ್ಕೊಂಡು ದೇವರ ದಯ ದೈವ ಬಲ ಗುರುಬಲ ಉಪ್ಪಾಡು ಆಪನ ಕಾರ್ಯ ಫುಲ್ಲು ನಡತೊಂದು ಬರಡು ಇಂದು ಪನ್ಪುನ ಪಾತ್ಯರ ಹೊರೆಯೊಂದು ಬರಡು ಇಂದುಗೂ ದಾಲ ಒಂಜಿ ಗಂಡ ಅಂತ ಬರ ಲೆಕ್ಕನೆ ಆ ಜಗದಾಂಬೆ ನಮ್ಮನ್ನು ಇಂದು ಮಾತು ಇಂದುಲೇನು ಕಾತೊಂದು ಬರಡು ಎಂದು ಎನ್ನ ರಡ್ಡು ಪಾತ್ರೆ ಅವಕಾಶ ಕೊರ್ನೆಕ್ ಮಾತೇಗ್ಲೆನ್ನ ಸೊಮ್ಮಿನ ಸಂದ ಒಂದು ದೇವರ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ಹಿಗ್ಗಿನಿಂದ ಬಗ್ಗು ಬಡಿದು ಸೊಕ್ಕಿ ಮೆರೆವ ಅರಿಗಳ ಲಗ್ಗೆ ಹಾಕಿ ಸಗ್ಗ ಸಿರಿಗೆ ನುಗ್ಗು ಗೆಲುವಿನಂಗಲಕ್ಕೆ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ತಡೆವರಾರು ನಿನ್ನನು ಧೈರ್ಯ ನಿನ್ನುಳಿದ್ದರೆ ಬಡಿವರಾರು ನಿನ್ನನು ಬಲವು ನಿನ್ನುಳಿದ್ದರೆ ಹೇಡಿಯಲ್ಲ ಭಾರತ ಶಕ್ತಿವಂತ ವೀರರೇ ಎಂದು ಜಗಕ್ಕೆ ಸಾರುವ ಸಮಯವಿಂದು ಬಂದಿದೆ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ಬೆಟ್ಟ ಗುಡ್ಡ ಪರ್ವತ ಅಡ್ಡಿಯಾಗದೆಂದಿಗೂ ಕಲ್ಲು ಮುಳ್ಳು ಕಾನನ ತಡೆಯನೊಡ್ಡದೆಂದಿಗೂ ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ಭೂಮಿಯೆಲ್ಲ ನಡುಗಳಿ ನಿನ್ನ ವೀರ ಘೋಷಕ್ಕೆ ಅರಿಯ ಸದ್ದು ಅಡಗಳಿ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ಮತ್ತೆ ತಲೆಯ ನೆತ್ತಲಿದೆ ಶ್ರೀರಾಮ ದೇಗುಲ ಮತ್ತೆ ತಲೆಯ ನೆತ್ತಲಿದೆ ಶ್ರೀರಾಮ ದೇಗುಲ ಚಿತ್ತದಲ್ಲಿ ಚಿಗುರಲಿ ಜಗವ ಗೆಲುವ ಹಂಬಲ ಸ್ವಾಭಿಮಾನ ಭರಿತ ಭವ್ಯ ರಾಷ್ಟ್ರವನ್ನು ಕಟ್ಟಲು ಧ್ಯೇಯ ಮಾರ್ಗದಲ್ಲಿ ಸಾಗಿ ಭರದಿ ಗುರಿಯ ಮುಟ್ಟಲು ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ಹಿಗ್ಗಿನಿಂದ ಬಗ್ಗು ಬಡಿದು ಸೊಕ್ಕಿ ಮೆರೆವ ಅರಿಗಳ ಲಗ್ಗೆ ಹಾಕಿ ಸಗ್ಗ ಸಿರಿಗೆ ನುಗ್ಗು ಗೆಲುವಿನಂಗಲಕ್ಕೆ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ ನುಗ್ಗು ಮುಂದಕ್ಕೆ ನೀ ನುಗ್ಗು ಮುಂದಕ್ಕೆ. ತುಂಬ ಸೌಭಾಗ್ಯ ಅಂತ ಅನ್ನಿಸ್ತದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಸಾಧಕರು ಅವರಿವತ್ತು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಬೆಳಿಗ್ಗೆ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇದ್ದರು. ಅವರ ಸಾಧನೆ ಅದರ ಬಗ್ಗೆ ವಿವರಿಸಿ ಹೇಳಬೇಕು ಅಂತೇನಿಲ್ಲ. ಇಡೀ ಹಿಂದೂ ಸಮಾಜಕ್ಕೇನೆ ಒಂದು ನೇತೃತ್ವ ಕೊಡುವಂಥ ರೀತಿಯದ್ದು ವ್ಯಕ್ತಿತ್ವ ಅವ್ರದ್ದು. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಅದನ್ನು ಒಂದು ಸಾಧನೆಯಾಗಿ ಪರಿವರ್ತನೆ ಮಾಡಿದಂತಹ ಹೆಗ್ಗಳಿಕೆ ಡಾಕ್ಟರ್ ಪ್ರಭಾಕರ್ ಭಟ್ ಅವ್ರದ್ದು. ಕಲ್ಲಡ್ಕದಲ್ಲಿ ಒಂದು ಶಾಲೆ, ಸುಮಾರು 2,500ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಅಲ್ಲಿ ನಮ್ಮ ಸಂಸ್ಕೃತಿಗೆ ಅನುಗುಣವಾದಂಥ ಶಿಕ್ಷಣ ಪಡಿತಾ ಇದ್ದಾರೆ.
ಹಾಗೆಯೇ ಈ ಪರಿಸರದಲ್ಲಿರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಸುಮಾರು 80 ಸಂಸ್ಥೆಗಳಿಗಿಂತಲೂ ಹೆಚ್ಚು ಇರುವಂತಹ ಒಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಅವರ ಮಾರ್ಗದರ್ಶನ ನಮಗೆಲ್ರಿಗೂ ಸಿಕ್ಕಿದೆ. ಅವರ ಸಾಧನೆಯೇ ನಮಗೊಂದು ದಾರಿದೀಪ. ಇನ್ನು ಇವತ್ತು ಹಿರಿಯ ದಂಪತಿಗಳಾಗಿ ಬಂದಿರುವಂತಹ ಉಮೇಶಣ್ಣ ಮತ್ತು ಗೀತಕ್ಕ, ಅವ್ರದ್ದು ಒಂದು ನಾವೆಲ್ಲ ಪಡೆಯಬೇಕಾದಂಥ ಒಂದು ಪ್ರೇರಣೆ. ಅವರ ಅನುಭವದಲ್ಲಿ ಅವರು ಹೇಳಿದರು, ತಂದೆಗೆ ಅವರು ಒಳ್ಳೆ ವಿದ್ಯಾಭ್ಯಾಸ ಕಲಿತು ಒಂದು ಆಫೀಸ್ನಲ್ಲಿ ಆಫೀಸರ್ ಆಗಿರಬೇಕು ಅಂತ ಇಚ್ಛೆ ಇತ್ತು. ಆದರೆ ತಂದೆಯವರ ಅಕಾಲಿಕ ನಿಧನದಿಂದ ಅವರ ಕುಲದ ಪರಂಪರೆ ಏನಿದೆ ದೈವದ ಸೇವೆ ಮಾಡುವಂಥದ್ದು, ಆ ದೈವದ ಸೇವೆ ಮಾಡಲಿಕ್ಕೆ ಅವರನ್ನು ಒಪ್ಪಿಸ್ಕೊಳ್ಬೇಕು ಅಂತೇಳಿ ಹೇಳಿದಾಗ ಅವರು ಹಿಂದೆ ಮುಂದೆ ನೋಡದೆ ಅದಕ್ಕೆ ಅವರು ಪೂರ್ತಿ ಸಮರ್ಪಿತರಾಗಿ ಈಗ ಆ ದೈವದ ಸೇವೆಯನ್ನು ತುಂಬ ಶ್ರದ್ಧಾಭಕ್ತಿಗಳಿಂದ ಮಾಡ್ತಾ ಇದ್ದಾರೆ. ಯಾವುದೇ ಕೋರ್ಟು ಕಚೇರಿಗಳಲ್ಲಿ ಆಗದೇ ಇರುವಂತಹ ಸಂಗತಿಗಳನ್ನು ಅವರು ದೈವದ ಸೇವೆ ಮಾಡ್ತಾ ಪರಿಹಾರ ಮಾಡಲಿಕ್ಕೆ ತುಂಬ ಸುಲಭದ ದಾರಿ. ವರ್ಷಗಟ್ಟಲೆ ಕೋರ್ಟಲ್ಲಿರುವಂಥದ್ದು ಅಥವಾ ಕೋರ್ಟಿಗೆ ಹೋಗಬೇಕಾದಂಥ ಸಂಗತಿಗಳು ದೈವದ ಸಮಕ್ಷಮದಲ್ಲಿ ಕ್ಷಣಾರ್ಧದಲ್ಲಿ ಪರಿಹಾರ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಇದು ಒಂದು ಭಾಗ. ಎರಡನೇದು ಪ್ರಮುಖ ಭಾಗ, ದೈವದ ಸೇವೆ ಮಾಡುವಾಗ ಇಡೀ ಕುಟುಂಬವನ್ನು ಜೋಡಿಸುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಿದ್ದಾರೆ. ಅವರ ಮಾಧ್ಯಮದ ಮೂಲಕ ಅದಾಗತ್ತೆ. ಮಾಡೋದು ದೈವ ಇರ್ಬೋದು, ಆದರೆ ಅದಕ್ಕೆ ಮಾಧ್ಯಮ ಉಮೇಶಣ್ಣ. ನಾವೆಲ್ಲ ಗಮನಿಸಿರ್ಬೋದು, ದೈವದ ಸೇವೆ ಆಗಬೇಕಾದ್ರೆ ದೈವ ಯಾರ್ಯಾರು ಬಂದಿದ್ದಾರೆ ಎಲ್ಲರನ್ನು ನೋಡುತ್ತೆ. ಆ ಕುಟುಂಬದಲ್ಲಿ ಅಥವಾ ಆ ಒಂದು ವ್ಯವಸ್ಥೆಯಲ್ಲಿ ಯಾರ್ಯಾರೆಲ್ಲ ಇರಬೇಕೋ ಅವರೆಲ್ಲರೂ ಇದ್ದಾರೋ ಇಲ್ವಾ ಹೇಳುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು, ಒಂದೊಮ್ಮೆ ಯಾರಾದರೂ ಇಲ್ಲ ಅಂತೇಳಿ ಹೇಳಿದರೆ ಅವ್ರು ಯಾಕೆ ಬರಲಿಲ್ಲ, ಏನು ಸಮಸ್ಯೆ ಹೇಳುತ್ತೆ. ಬಂದವರೆಲ್ಲರನ್ನೂ ಕೂಡ ಕೈ ಜೋಡಿಸ್ಕೊಂಡು ಆ ಕೈ ಮೇಲೆ ಮಾಡಿ ಯಾವುದೇ ಕಾರಣಕ್ಕೆ ಒಡಕಾಗಬಾರ್ದು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೂ ಸಹ ಅದಕ್ಕೆ ಮಹತ್ವ ಕೊಡದೆ ನಾವೆಲ್ಲ ಒಟ್ಟಾಗಿರಬೇಕು, ಒಂದೇ ತಾಯಿಯ ಮಕ್ಕಳ ಹಾಗೆ ಇರಬೇಕು ಹೇಳುವಂಥ ರೀತಿಯಲ್ಲಿ ಇಡೀ ಸಮಾಜಕ್ಕೆ ಪ್ರೇರಣೆ ಕೊಡುವಂಥ ರೀತಿಯ ದೈವದ ಸೇವೆ ಮಾಡುವಂಥವ್ರು ಇವತ್ತು ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಿಕ್ಕಿರುವಂಥದ್ದು ನಮ್ಮ ಪುಣ್ಯ ಅಂತ ನಾನು ಹೇಳ್ತೇನೆ. ಹಾಗೆಯೇ ನಮ್ಮ ಶಾಸ್ತ್ರಗಳು ಇದನ್ನೆಲ್ಲ ಅಧ್ಯಯನ ಮಾಡಿ ಅದರ ಬಗ್ಗೆ ಸಾಕಷ್ಟು ಸಂಶೋಧನೆ ಎಲ್ಲ ಮಾಡಿದಂತಹ ಜನನಿದಾಸ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಅವರ ಮನಸ್ಸಿನ ಒಂದು ತುಡಿತ, ಅವರು ಮಾತಾಡುವಾಗ ನಮಗೆ ಪ್ರಾಯಶಃದಲ್ಲಿ ಅನುಭವ ಆಗಿರ್ಬೋದು. ಮೂಲದಲ್ಲಿ ಹೇಗಿದೆ, ಆದರೆ ಮೂಲದಿಂದ ನಾವು ದೂರ ಹೇಗೆ ಹೋಗ್ತಾ ಇದ್ದೀವಿ, ನಮ್ಗೆ ಯಾಕಿದು ಅನುಭವಕ್ಕೆ ಬರ್ತಾ ಇಲ್ಲ, ನಾವು ಅವನತಿಯತ್ತ ಯಾಕೆ ಹೋಗ್ತಾ ಇದ್ದೀವಿ ಹೇಳುವಂಥ ಅವರ ಮನಸ್ಸಿನ ತುಡಿತವನ್ನು ಕೂಡ ಅವರು ನಮ್ಮ ಮುಂದೆ ವ್ಯಕ್ತಪಡಿಸಿದರು. ಹಾಗಾಗಿ ಅವರ ಸಾನ್ನಿಧ್ಯ ಕೂಡ ಇವತ್ತು ನಮಗೆಲ್ಲ ಪ್ರೇರಣೆ ಕೊಡುವಂಥದ್ದು. ಇನ್ನು ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿಂದ ಹೋಗಬೇಕಾದ್ರೆ ನಮ್ಮ ಜೀವನಕ್ಕೆ ಬೇಕಾದಂತಹ ಒಂದಷ್ಟು ಸಂಗತಿಗಳನ್ನು ಬುತ್ತಿ ಕಟ್ಕೊಂಡು ಹೋಗಬೇಕು ಅಂತಿದೆ. ಎಲ್ಲಾದರೂ ದೂರ ಪ್ರಯಾಣ ಹೋಗಬೇಕಾದ್ರೆ ಅಥವಾ ನಮ್ಮ ಆಫೀಸಿಗೆ ಹೋಗಬೇಕಾದ್ರೆ ಮಧ್ಯಾಹ್ನದ ಊಟ ಬುತ್ತಿ ಕಟ್ಕೊಂಡು ಹೋಗ್ತೀವಿ ನಾವು. ಹಾಗಾಗಿ ಇಲ್ಲಿ ಒಂದಷ್ಟು ಸಂಗತಿಗಳನ್ನು ಜೀವನ ಪೂರ್ತಿ ನೆನಪಿಡ್ಕೊಳ್ಬೇಕಾದಂಥ ಸಂಗತಿಗಳನ್ನು ಬುತ್ತಿ ಕಟ್ಕೊಂಡು ಹೋಗಬೇಕು. ಬೆಳಿಗ್ಗೆ ಡಾಕ್ಟ್ರ್ ಹೇಳಿದರು, ಬಿಗಿಯಾಗಿ ಕೂತ್ಕೊಳ್ಬೇಡಿ, ಸ್ವಲ್ಪ ಸಡ್ಲವಾಗಿರಿ, ಆರಾಮಾಗಿರಿ ಅಂತ.
ಒಂದು ಸಣ್ಣ ಒಂದು ಆಟ, ಗೇಮ್. ಈ ಗೇಮ್ನಲ್ಲಿ ಒಬ್ಬರು ದಂಪತಿಗಳು ಇಲ್ಲಿಗೆ ಬರಬೇಕು. ಇಬ್ಬರ ಕೈಯಲ್ಲೂ ಕೂಡ ಉಂಗುರ ಇದ್ದವರು ಯಾರಾದರೂ ಒಬ್ಬರು ದಂಪತಿಗಳು ಬನ್ನಿ. ಆ ರೀತಿ ಇದ್ದವ್ರು ಇದ್ದೀರಾ? ಇಬ್ಬರ ಕೈಯಲ್ಲೂ ಉಂಗುರ ಇರಬೇಕು. ಆ ರೀತಿ ಇದ್ದವ್ರು ವೇದಿಕೆಗೆ ಬನ್ನಿ. ಯಾರು ಬೇಕಾದರೂ ಬರ್ಬೋದು, ಏನು ಭಾರಿ ಕಷ್ಟ ಇಲ್ಲ. ಯಾರು ಬೇಕಾದರೂ ಬನ್ನಿ, ಒಬ್ಬರು ಬಂದರೆ ಆಯ್ತು ಅಷ್ಟೇ. ನೀವೇನು ಉಂಗುರ ಕಳ್ಕೊಳ್ಳೋದಿಲ್ಲ, ಹೆದರಬೇಡಿ, ನಾನೇನು ಮ್ಯಾಜಿಕ್ ಮಾಡೋದಿಲ್ಲ. ಯಾರಾದರೂ ಒಬ್ಬರು ಬನ್ನಿ. ಹಾಂ, ಇಲ್ಲ ಇಲ್ಲ ಇಲ್ಲ, ಏನು ಮ್ಯಾಜಿಕ್ ಏನು ಮಾಡೋದಿಲ್ಲ, ನಿಮ್ಮ ಉಂಗುರ ನಿಮಗೆ ಖಾತ್ರಿ. ಯಾರಾದರೂ ಒಬ್ಬರು ಬನ್ನಿ. ಇನ್ನೂ ಬಿಗಿಯಾಗಿದ್ದೀರಾ? ಹಾಂ, ಯಾರು? ನವೀನ್ ಬರ್ತೀರಾ? ಬನ್ನಿ 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 ಬನ್ನಿ. ನಿಮ್ಮ ಮನೆಯವ್ರ ಕೈಯಲ್ಲಿ ಉಂಗುರ ಇದೆಯಲ್ಲ? ಬೇಡ ಬೇಡ, ನಾನೇನು ತೆಗಿಲಿಕ್ಕೆ ಹೇಳಲಿಲ್ಲ, ಕೈಯಲ್ಲೇ ಇರಲಿ. ಬನ್ನಿ, ಮೇಲೆ ಬನ್ನಿ. ಈಗ ನಿಮ್ಮಿಬ್ಬರ ಪೈಕಿ ಒಬ್ಬರು ಯಾರಾದರೂ ನನಗೆ ಉಂಗುರ ಕೊಡಬೇಕು. ಆಟ ಹೀಗಿದೆ, ನಾನು ಹೇಳ್ತೇನೆ, ಹೇಳೋದು ಪೂರ್ತಿ ಕೇಳ್ಕೊಂಡು ಹೇಳಿ. ಆ ಉಂಗುರವನ್ನು ನಾನು ನೀರಿನಲ್ಲಿ ಹಾಕ್ತೇನೆ. ನಾನು ಇಬ್ಬರೂ ಸೇರಿ ಅದನ್ನು ಹುಡುಕಬೇಕು. ಆ ಉಂಗುರ ಯಾರಿಗೆ ಸಿಗ್ತದೋ ಅವರಿಗೆ ಆ ಉಂಗುರ. ಹಾಗಾಗಿ ನಿಮ್ಮ ಉಂಗುರ ಈ ಕಂಡೀಷನ್ ಇಟ್ಟುಕೊಂಡು ನೀವು ಯಾರು ಉಂಗುರ ಕೊಡ್ತೀರಿ ಅಂತೇಳಿ ಉಂಗುರ ಕೊಡಿ ನನಗೆ. ಯಾರು ಕೊಡ್ತೀನಿ? ಹಾಂ, ಸರಿ. ಈಗ ಉಂಗುರ ನಾನು ಆ ನೀರಿನ ಒಳಗಡೆ ಹಾಕ್ತೇನೆ. ಅವರಿಬ್ಬರೂ ಸೇರಿ ಉಂಗುರ ಸಿಗುತ್ತೋ ಅವ್ರು ಗೆದ್ದ ಹಾಗೇನೆ. ಆಗ್ಬೋದಲ್ವಾ? ಸರಿ. ಸಿಕ್ತಾ? ಅಯ್ಯೋ ನೋಡಿ, ಉಂಗುರ ಇದ್ದಿದ್ದು ಕಾಯಿನ್ ಆಗಿದೆ. ಹಾ ನೋಡಿ, ಈಗ ಉಂಗುರವೇ ಹಾಕ್ತೇನೆ. ನೋಡಿ, ಕಾಯಿನ್ ಇಲ್ಲಿದೆ, ಉಂಗುರವೇ ಹಾಕ್ತೇನೆ ಈಗ. ಹಾ, ಸರಿ ಕೊಡಿ. ಈಗ ಒಂದು ಪ್ರಶ್ನೆ ಕೇಳ್ತೇನೆ ನವೀನಿಗೆ. ಈ ಉಂಗುರ ನಿಮಗೆ ಸಿಕ್ಕಿತ್ತಾ ಅಥವಾ ಅವರಿಗೆ ಸಿಕ್ಕಿದ್ದನ್ನು ನಿಮ್ಮ ಕೈಗೆ ಕೊಟ್ಟಿದ್ದಾರಾ? ಸತ್ಯ ಹೇಳಿ. ಹಾಂ, ಹೌದಾ? ಒಂದು ಸರಳವಾದಂಥ ಇದು. ಈಗ ಇವರು ಗೆದ್ದಿದ್ದಾರೆ ಅಂತ ಹೇಳಿದ್ದಾರೆ, ಆದರೆ ನವೀನ್ ಏನು ಹೇಳಿದರು? ಅವರು ಸುಲಭದಲ್ಲಿ ಅವರಿಗೆ ಸಿಕ್ತಿತ್ತು, ಆದರೂ ಕೂಡ ನನಗೆ ಸಿಕ್ಕಲಿ ಅಂತ ಅವರು ಬಿಟ್ಟು ಕೊಟ್ಟರು ಅಂತ. ಈಗ ಗೆದ್ದದ್ದು ಯಾರು? ನವೀನ್ ಗೆದ್ದರು, ಅವ್ರು ಗೆದ್ದರು? ಹೇಳಿ. ನಿಮ್ಮ ಅಕ್ಕನ ಹೆಸರೆಂತ? ರಂಜಿತಾ. ಈಗ ಈ ಸ್ಪರ್ಧೆಯಲ್ಲಿ ಈಗ ನವೀನ್ ಹೇಳಿದರು ನನಗೆ, ಅವರು ಬಿಟ್ಟು ಕೊಟ್ಟರು, ಅಂದರೆ ಅವರಿಗೆ ಸುಲಭದಲ್ಲಿ ಸಿಕ್ತಿತ್ತು ಆದರೂ ಕೂಡ ಬಿಟ್ಟು ಕೊಟ್ಟರು, ನನಗೆ ಸಿಕ್ತು ಅಂತೇಳಿ ಹೇಳಿದರು. ಈ ಸ್ಪರ್ಧೆಯಲ್ಲಿ ಗೆದ್ದವರು ನವೀನ್ರೋ ರಂಜಿತಾನೋ? ಯಾರು ಗೆದ್ದಿದ್ದು ಅಂತೇಳಿ? ಯಾರು? ಉಂಗುರ ಇವರಿಗೆ ಸಿಕ್ಕಿದೆ, ತಗೊಳ್ಳಿ. ಇದರದ್ದು ಪಾಠ ಏನು? ಈ ಆಟದ ಪಾಠ ಏನು? ಈ ಆಟದ ಪಾಠ ಏನು? ಸೋತು ಗೆಲ್ಲಬೇಕೋ ಗೆದ್ದು ಸೋಲ್ಬೇಕೋ? ಸೋತಿದ್ಯಾರು? ರಂಜಿತಾ ಅವರು ಸೋತರು ಪ್ರಪಂಚದ ದೃಷ್ಟಿಯಿಂದ, ನವೀನ್ ಅವರು ಗೆದ್ದರು. ಆದರೆ ಸಂಸಾರದ ದೃಷ್ಟಿಯಿಂದ ಗೆದ್ದವರು ಯಾರು? ರಂಜಿತಾ ಅವರು ಗೆದ್ದರು. ಯಾಕೆ ಹೇಳಿದ್ರೆ ನವೀನಿಗೆ ಅನ್ನಿಸ್ತು ಅವಳು ಸುಲಭದಲ್ಲಿ ತಗೊಳ್ಬೋದಾಗಿತ್ತು, ಆದರೂ ನಾನು ಗೆಲ್ಲಬೇಕು ಅಂತೇಳಿ ನನಗೆ ಬಿಟ್ಟು ಕೊಟ್ಟರು ಅಂತ. ಸಂದೇಶ ಏನು? ಸೋತವರು ಗೆದ್ದ ಹಾಗೇನೆ, ಗೆದ್ದವರು ಸೋತ ಹಾಗೆ. ಇದೊಂದು ಸಂಸಾರದ ಗುಟ್ಟು. ಇದು ಕೈ ಒರೆಸ್ಲಿಕ್ಕೆ ಇದೊಂದು ಸಂಸಾರದ ಗುಟ್ಟು ಅಂತೇಳಿ ಅಂದ್ಕೊಳ್ಬೋದಲ್ವ ನಾವು? ಅಂದ್ಕೊಳ್ಬೋದು.
ಸಾಮಾನ್ಯವಾಗಿ ಏನಾಗುತ್ತೆ, ನಮಗೆ ಒಂದು ವ್ಯಕ್ತಿ ಪ್ರತಿಷ್ಠೆ ಅಂತೇಳಿ ಇರ್ತದೆ. ಆ ರೀತಿ ವ್ಯಕ್ತಿ ಪ್ರತಿಷ್ಠೆ ಅಂತೇಳಿ ಇದ್ದಾಗ ನಾನು ಹೇಳಿದ್ದೇ ಆಗಬೇಕು, ನಾನೇ ಗೆಲ್ಲಬೇಕು, ನನ್ನ ಕೈ ಮೇಲಾಗಬೇಕು ಹೇಳುವಂಥದ್ದು ಸಹಜ ಪ್ರವೃತ್ತಿ. ಆದರೆ ಮದುವೆ ಆದಾಗ ಈ ವ್ಯಕ್ತಿ ಪ್ರತಿಷ್ಠೆ ಬಿಟ್ಟು ಕೊಟ್ಟರೆ ಮಾತ್ರ ನಾವು ಸಂಸಾರದಲ್ಲಿ ಯಶಸ್ವಿ ಆಗಲಿಕ್ಕೆ ಆಗತ್ತೆ. ಮದುವೆಗಿಂತ ಮೊದಲು ನಾವೇನಾಗಿದ್ವಿ? ಮದುವೆಗಿಂತ ಮೊದಲು ನಾವೇನಾಗಿದ್ವಿ? ಒಂಟಿಯಾಗಿದ್ವಿ. ಈಗೇನಾಗಿದ್ದೇವೆ? ಒಂಟಿಗೆ ಸಮಾನಾರ್ಥಕ ಪದ ಯಾವುದು? ಜಂಟಿ. ಹಾಗಾಗಿ ಮದುವೆಗೆ ಮೊದಲು ನಾನು ಒಂಟಿ, ಈಗ ನಾವು ಜಂಟಿ. ನಾನು ಇಲ್ಲವೇ ಇಲ್ಲ, ನಾನು ಅಲ್ಲ ನಾವು. ಒಂದ್ಸಲ ಹೇಳಿ, ನಾನು ಅಲ್ಲ ನಾವು. ನಾನು ಒಂಟಿ ಅಲ್ಲ, ನಾವು ಜಂಟಿ. ಒಂದ್ಸಲ ಹೇಳ್ತೀರಾ? ನಾನು ಒಂಟಿ ಅಲ್ಲ, ಹೇಳಿ. ನಾವು ಜಂಟಿ, ಹೇಳಿ. ನಾವು ಜಂಟಿ. ಇದೇ ಮದುವೆ. ಈಗ ಇದರಲ್ಲಿ ಜಗಳ ಬರ್ತದೆ. ಈಗ ಉಮೇಶಣ್ಣ ಕೂಡ ಹೇಳಿದರು, ನಮ್ಮಲ್ಲೇನು ಜಗಳ ಆಗಲಿಲ್ಲ ಅಂತೇನಿಲ್ಲ ಅಂತ. ಯಾವುದೇ ಮದುವೆ ಆದವರನ್ನು ಕೇಳಿ ನೀವು, ನಾವು ಇಷ್ಟರವರೆಗೆ ಜಗಳವೇ ಆಡಲಿಲ್ಲ ಅಂತೇಳಿ ಹೇಳಿದರೆ ಅವರು ಹಸಿ ಸುಳ್ಳು ಹೇಳ್ತಾ ಇದ್ದಾರೆ. ಮದುವೆ ಆದಮೇಲೆ ಜಗಳ ಆಗಿಲ್ಲ ಅಂತ ಹೇಳುವವರು ಯಾರೂ ಇಲ್ಲ. ಜಗಳ ಆಗತ್ತೆ. ಆದರೆ ಜಗಳವನ್ನು ಅಲ್ಲಿಂದಲ್ಲಿಗೆ ಬಿಟ್ಟಿದ್ದಾರೆ, ಅದನ್ನು ಮುಂದುವರಿಸಿಲ್ಲ. ಗಂಡ ಹೆಂಡಿರ ಜಗಳದ ಬಗ್ಗೆ ಒಂದು ನಾನು ನೋಡಿದೆ, ಏನಾದ್ರು ನೆನಪಾಗತ್ತಾ? ಹೇಳಿ, ನಾಚಿಕೆ ಪಟ್ಕೊಳ್ಬೇಡಿ. ಅದಕ್ಕೆ ತುಂಬ ಸಂಕುಚಿತ ಅರ್ಥ ಕೊಡಬೇಡಿ, ವಿಶಾಲ ಅರ್ಥ ಇದೆ ಅದಕ್ಕೆ. ಏನಿದೆ? ಗಂಡು ಹೆಂಡಿರ ಜಗಳ ಉಂಡು ಮಲಗುವವರೆಗೆ. ವಿಶಾಲ ಅರ್ಥ ಏನು? ನಮ್ಮ ಮಧ್ಯದೇನೇ ಸಮಸ್ಯೆ ಇದ್ದರೂ ಕೂಡ ನಾವಿಬ್ಬರು ಏಕಾಂತದಲ್ಲಿದ್ದಾಗ ಅದನ್ನು ಪರಿಹರಿಸಿಕೊಳ್ಬೇಕು. ನಮ್ಮ ಮಧ್ಯದ ಸಮಸ್ಯೆಯನ್ನು ಹೊರಗಡೆ ಹೋಗಲಿಕ್ಕೆ ಬಿಡಬಾರ್ದು. ಬೇಕಾದಷ್ಟು ಅವಕಾಶ ಇದೆ, ನಾವೇ ಅದನ್ನು ಪರಿಹರಿಸಿಕೊಂಡ್ರೆ ಅದಷ್ಟು ಉತ್ಕೃಷ್ಟ ಒಂದು ವ್ಯವಸ್ಥೆ ಬೇರೆ ಇಲ್ಲ. ಅದಕ್ಕೋಸ್ಕರ ಹೇಳಿದ್ದಾರೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವವರೆಗೆ. ಹಾಗಾಗಿ ನಮ್ಮ ಸಮಸ್ಯೆ ಏನಿದ್ರೂ ಕೂಡ ಪರಸ್ಪರ ಮಾತಾಡಿಕೊಂಡು ಸೌಹಾರ್ದದಿಂದ ಅದನ್ನು ಪರಿಹರಿಸಿಕೊಂಡ್ರೆ ಅದು ಅತ್ಯಂತ ಉತ್ಕೃಷ್ಟವಾದಂಥ ಪರಿಹಾರ. ನಮ್ಮ ಜೀವನದಲ್ಲಿ ಬೇರೆ ಯಾವುದೇ ಸಮಸ್ಯೆ ಬರಲಿಕ್ಕೆ ಆಗ ಅವಕಾಶ ಇರುವುದಿಲ್ಲ. ಒಂದೊಮ್ಮೆ ಇದಾಗಲಿಲ್ಲ, ಮುಂದಿನ ಹಂತ ಏನು? ಮನೆಯಲ್ಲಿ ಹಿರಿಯರಿದ್ದಾರೆ, ಹಿರಿಯರ ಗಮನಕ್ಕೆ ತರುವಂಥದ್ದು. ಹಿರಿಯರನ್ನು ಸಮಕ್ಷಮದಲ್ಲಿ ಇಟ್ಕೊಂಡು ಇದಕ್ಕೆ ಪರಿಹಾರ ಮಾಡಿದಾಗ ಆವಾಗ ಮನೆ ವಾರ್ತೆ ಮನೆಯ ಒಳಗೇನೆ ಇರ್ತದೆ. ಇದನ್ನು ದೊಡ್ಡ ರಂಪಾಟ ಮಾಡಿ ಇನ್ನೆಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡಿದರೆ ಯಾರ ಮರ್ಯಾದೆ ಹೋಗುತ್ತೆ? ನಮ್ಮದೇ ಮರ್ಯಾದೆ ಹೋಗುತ್ತೆ. ನಾವೇ ಇದರಲ್ಲಿ ಸಣ್ಣವರಾಗ್ತೀವಿ, ನಾವೇನು ದೊಡ್ಡವರಾಗೋದಿಲ್ಲ. ಅದಕ್ಕೆ ಜಂಟಿಯಿಂದ 0 ತೆಗೆದ್ರೆ ಏನು ಉಳಿಯಿತು? ಜಂಟಿಯಿಂದ 0 ತೆಗೀರಿ, ಏನು ಉಳಿಯಿತು? ಜಟ್ಟಿ. ನಾವು ಜಟ್ಟಿಯಾಗಬೇಕೋ ಜಂಟಿಯಾಗಿರಬೇಕು? ಒಬ್ಬ ಜಟ್ಟಿಯ ಮಾನಸಿಕತೆ ಹೇಗಿದೆ? ಒಬ್ಬ ಜಟ್ಟಿ ಅಂದರೆ ಗೊತ್ತಾಗುತ್ತಲ್ಲ, ಜಗಜ್ಜಟ್ಟಿ ಅಂತೇಳಿ ಹೇಳ್ತಾರೆ. ಅವರು ಆಖಾಡದಲ್ಲೆಲ್ಲ ಭಾರಿ ಸಾಧನೆ ಎಲ್ಲ ಮಾಡಿಕೊಂಡು ಒಳ್ಳೆ ಬಾದಾಮು ಇದನ್ನೆಲ್ಲ ತಿಂದುಕೊಂಡು ದಷ್ಟಪುಷ್ಟವಾಗಿದ್ದುಕೊಂಡು, ದಸರಾದಲ್ಲೆಲ್ಲ ಆಗುತ್ತಲ್ಲ ಜಟ್ಟಿ ಕಾಳಗ ಅಂತೇಳೆಲ್ಲ ಆಗುತ್ತೆ. ಆ ಜಟ್ಟಿ ಕಾಳಗದಲ್ಲಿ ಜಟ್ಟಿಯದ್ದು ಮಾನಸಿಕತೆ ಹೇಗಿರ್ತದೆ? ನಾನು ಗೆಲ್ಲಲೇಬೇಕು ಅಂತೇಳಿ ಹೇಳಿ ಎಲ್ಲ ರೀತಿಯ ಪಟ್ಟುಗಳನ್ನು ಹಾಕಿ ಎಲ್ಲ ರೀತಿಯದ್ದು ಶಕ್ತಿ ಅವನದರಲ್ಲಿ ಸುರಿದು ಅವನು ಗೆಲ್ಲಬೇಕು ಹೇಳುವಂಥ ಪ್ರಯತ್ನ ಮಾಡ್ತಾನೆ. ಆದರೆ ನಮ್ಮ ಸಂಸಾರದ ಸೂತ್ರ ಏನು? ಗೆಲ್ಲಲೇಬೇಕು ಅಂತ ಹೇಳುವಂಥ ಒಂದು ಸೂತ್ರ ಇರಬೇಕು, ಹಠ ಇರಬೇಕು. ಹೇಗೆ ಯೋಚನೆ ಮಾಡಬೇಕು? ನಾನು ಜಟ್ಟಿ ಅಲ್ಲ, ನಾವು ಜಂಟಿ. ಹೇಳ್ಬೋದಾ ಒಂದು ಸಲ? ನಾನು ಜಟ್ಟಿ ಅಲ್ಲ, ಹೇಳಿ.
ನಾವು ಜಂಟಿ ಮಾಡ್ಬೋದು ಅಂತ ಅನ್ನಿಸ್ತದ? ಇದು ಯಾರು ಒಳ್ಳೆಯದಕ್ಕೆ? ನಮ್ಮ ಒಳ್ಳೆಯದಕ್ಕೆ. ಮದುವೆ ಯಾಕಾಗುವುದು ಹೇಳುವಂಥದ್ದಕ್ಕೆ ಬೆಳಿಗ್ಗೆ ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ, ಧರ್ಮ ಪ್ರಜಾಭಿವೃದ್ಧ್ಯರ್ಥಂ ಅಂತೇಳಿ ಹೇಳಿದ್ದಾರೆ. ಒಂದು ಸರಳವಾದಂಥ ಒಂದು ಉದಾಹರಣೆ ಅಥವಾ ಒಂದು ಉಪಮೆ, ಇದನ್ನು ಹೇಳಿದಾಗ ಪ್ರಾಯಶಃ ಇದು ಹೆಚ್ಚು ಸ್ಪಷ್ಟ ಆಗಬಹುದು ನಮಗೆ. ನಾವೆಲ್ಲ ರಿಲೇ ಓಟ ಕೇಳಿರ್ಬೋದು. ಅಥ್ಲೆಟಿಕ್ಸ್ನಲ್ಲಿ ರಿಲೇ ಓಟ ಅಂತೇಳಿ ಇರ್ತದೆ. ಒಂದು 400 ಮೀಟದ ರಿಲೇ ಓಟ ಇದ್ದರೆ ಎಷ್ಟು ಜನ ಓಟಗಾರರು ಇರ್ತಾರೆ? 4 ಜನ. ಅವ್ರ ಕೈಯಲ್ಲಿ ಏನಿರುತ್ತೆ? ಒಂದು ಬ್ಯಾಟನ್ ಇರ್ತದೆ. ನಾನು ಆ ಬ್ಯಾಟನ್ನಿಗೆ ಧರ್ಮದಂಡ ಅಂತೇಳಿ ಹೇಳ್ತೀನಿ, ಅಥವಾ ನಮ್ಮ ಸಂಸ್ಕೃತಿ ಅಂತೇಳಿ ಹೇಳ್ತೀನಿ ನಾನು. ನಮ್ಮ ಈ ಪರಂಪರೆ ಅಂತ ಹೇಳುವಂಥದ್ದೇನಿದೆ, ಈ ಪರಂಪರೆ ಒಂದು ರಿಲೇ ಓಟದ ಹಾಗೇನೋ ಹಾಗೆ ಅಂತ ಅಂದ್ಕೊಳ್ಬೋದಾ? ನಾವೆಲ್ಲ ಶಾಲೆಯ ಶಿಕ್ಷಣಕ್ಕೆ ಹೊರತುಪಡಿಸಿ ಇನ್ನು ಅನೇಕ ಸಂಗತಿಗಳನ್ನು ನಾವು ಕಲ್ತಿದ್ದೀವಿ. ನಮ್ಮ ಸಂಸ್ಕೃತಿಯದ್ದು ಸಂಗತಿಗಳನ್ನು ಕಲ್ತಿದ್ದೀವಿ. ಇದರಲ್ಲಿ ಯಾರಿಂದ ಕಲ್ತ್ವಿ ನಾವು? ಯಾರಿಂದ ಕಲ್ತ್ವಿ? ನಮ್ಮ ಹಿರಿಯರಿಂದ ಕಲ್ತ್ವಿ. ಈಗ ಉಮೇಶಣ್ಣ ದೈವದ ಸೇವೆ ಮಾಡ್ತಾರೆ. ಉಮೇಶಣ್ಣ ಯಾವುದಾದ್ರೂ ಕಾಲೇಜಿಗೆ ಹೋಗಿದ್ದೀರಾ? ಯಾವುದಾದ್ರು ಶಾಲೆಗೆ ಹೋಗಿದ್ದೀರಾ ದೈವದ ಸೇವೆ ಕಲೀಲಿಕ್ಕೆ? ಇಲ್ಲ. ನೀವು ಎಲ್ಲಿಂದ ಕಲ್ತ್ರಿ? ಹಿರಿಯರಿಂದ ಕಲ್ತಿರೋರು. ಇವತ್ತು ತುಂಬ ಯಶಸ್ವಿಯಾಗಿ ದೈವದ ಸೇವೆ ಮಾಡ್ತಾರೆ. ಅವರ ಹಿರಿಯರು ನಡೆಸ್ಕೊಂಡು ಬಂದಿರೋದನ್ನು ಅವ್ರು ಮುಂದುವರಿಸ್ಕೊಂಡು ಬಂದರು. ಆ ಶಿಕ್ಷಣ ಅವರಿಗೆ ಸಿಕ್ಕಿರುವಂಥದ್ದು ತಂದೆಯಿಂದ, ಅವರ ತಂದೆಗೆ ಅವರ ತಂದೆ. ಅಂದರೆ ಪೀಳಿಗೆಯಿಂದ ಪೀಳಿಗೆ ಈ ರೀತಿ ಸಂಸ್ಕೃತಿ ಅದು ಹರಿದುಕೊಂಡು ಬಂದಿದೆ. ಆ ಸಂಸ್ಕೃತಿ ಅಂತೇಳಿ ಹೇಳಿದ್ರು ಬ್ಯಾಟನ್. ಈಗ ಉಮೇಶಣ್ಣ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಅದನ್ನು ಯಾರಿಗೆ ಕೊಡಬೇಕು? ಅವರ ಮಕ್ಕಳಿಗೆ ಕೊಡಬೇಕು. ಈಗ ಎರಡೂ ಇದೆ. ಒಂದು, ನಮ್ಮ ಪರಂಪರೆ ಮುಂದುವರಿಬೇಕು ಅಂತೇಳಿ ಹೇಳಿದರೆ ಪೀಳಿಗೆಯಿಂದ ಪೀಳಿಗೆ ನಮ್ಮ ಸಂಸ್ಕೃತಿ ಯಶಸ್ವಿಯಾಗಿ ಹಸ್ತಾಂತರ ಆಗ್ತಾ ಹೋಗಬೇಕು. ನಾವು ಮುಂದೆ ಇದನ್ನು ಯಾರಿಗೆ ಕೊಡಬೇಕು? ಪರಂಪರೆ ಮುಂದುವರಿಬೇಕಾದ್ರೆ ಯಾರಿಗೆ ಕೊಡಬೇಕು? ಈ ಸಂಸ್ಕೃತಿಯ ಬ್ಯಾಟನನ್ನು ಯಾರ ಕೈಯಲ್ಲಿ ಕೊಡಬೇಕು? ಮುಂದಿನ ಪೀಳಿಗೆಗೆ ಕೊಡಬೇಕು. ಮುಂದಿನ ಪೀಳಿಗೆ ಹೇಗೆ ತಯಾರಾಗುತ್ತೆ? ಸಂತತಿಗೆ ಜನ್ಮ ಕೊಡುವಂಥದ್ದು ಅದು ನಮ್ಮ ಜವಾಬ್ದಾರಿ. ಹಾಗಾಗಿ ಮುಂದಿನ ಪೀಳಿಗೆ ಅಥವಾ ಮುಂದೆ ಯಾರಿಗೆ ಅದನ್ನು ಹಸ್ತಾಂತರ ಮಾಡಬೇಕು, ಆ ಹಸ್ತಾಂತರ ಮಾಡುವಂಥ ಪೀಳಿಗೆಯನ್ನು ಸೃಷ್ಟಿ ಮಾಡುವಂಥ ಜವಾಬ್ದಾರಿ ನಮ್ಮದು. ಜೊತೆಗೆ ಬ್ಯಾಟನ್, ನಮ್ಮ ಸಂಸ್ಕೃತಿಯದ್ದು ಆ ದಂಡ ಏನಿದೆ ಅದು ಕೆಳಗಡೆ ಬಿದ್ದರೆ ಫೌಲ್. ಆ ರೀತಿಯ ಸಂಸ್ಕೃತಿ ಕೂಡ ಯಶಸ್ವಿಯಾಗಿ ಮುಂದೆ ಹೋಗಬೇಕಾದ್ರೆ ಆ ಸಂತತಿಗೆ ಸಂಸ್ಕೃತಿಗೆ ಅನುಗುಣವಾದಂಥ ಸಂಸ್ಕಾರ ಕೊಡುವಂಥದ್ದು ಯಾರ ಜವಾಬ್ದಾರಿ? ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ಯಾವ ರೀತಿ ನಮ್ಮ ತಂದೆ ತಾಯಿಗಳು ಅಥವಾ ಅಜ್ಜ ಅಜ್ಜಿ ನಮ್ಮ ಸಂಸ್ಕೃತಿಗೆ ಅನುಗುಣವಾದಂಥ ರೀತಿಯ ಸಂಸ್ಕಾರಗಳನ್ನು ನಮಗೆ ಕೊಟ್ಟರೋ, ಪರಂಪರೆ ಮುಂದುವರಿಯುವಂಥ ರೀತಿಯಲ್ಲಿ ಅವರು ಪ್ರಯತ್ನ ಮಾಡಿದರು, ಅದೇ ರೀತಿ ನಾವು ಕೂಡ ಇದನ್ನು ಯಶಸ್ವಿಯಾಗಿ ಮುಂದಿನ ಪೀಳಿಗೆಗೆ ದಾಟಿಸ್ಬೇಕಾದ್ರೆ ಮುಂದಿನ ಸಂತತಿಯನ್ನು ತಯಾರು ಮಾಡಬೇಕು, ಸಂಸ್ಕೃತಿಗೆ ಅನುಗುಣವಾದಂಥ ಸಂಸ್ಕಾರವನ್ನು ಕೊಡಬೇಕು. ಇದು ನಮ್ಮ ಜವಾಬ್ದಾರಿ. ಆಗ ಧರ್ಮ ಪ್ರಜಾಭಿವೃದ್ಧಿ ಸಿದ್ಧ್ಯರ್ಥಂ. ಈ ಗೃಹಸ್ಥಾಶ್ರಮದ ಒಂದು ಉದ್ದೇಶ ಏನಿದೆ ಆ ಉದ್ದೇಶ ಸಾರ್ಥಕ ಆಗುತ್ತೆ. ಮದುವೆಯ ಉದ್ದೇಶ ಒಂದು ಸಲ ಸ್ಪಷ್ಟವಾಗಿ ಹೇಳಬಹುದಾ ಏನು ಅಂತೇಳಿ ಹೇಳಿ? ಮದುವೆಯ ಉದ್ದೇಶ ಏನು? ಧರ್ಮ ಪ್ರಜಾ ಸಿದ್ಧ್ಯರ್ಥಂ. ಒಂದು ಸಲ ಎಲ್ಲರೂ ಒಟ್ಟಿಗೆ ಹೇಳ್ತೀರಾ? 3 ಸಲ ಹೇಳಬೇಕು. ನಾಳೆ ಯಾರೇ ಏನೇ ಪ್ರಶ್ನೆ ಕೇಳಿದರೂ ಕೂಡ ಇದು ಸ್ಟ್ಯಾಂಡರ್ಡ್ ಉತ್ತರ. 3 ಸಲ ಹೇಳ್ತೀರಾ? ಧರ್ಮ ಪ್ರಜಾಭಿವೃದ್ಧ್ಯರ್ಥಂ ಹೇಳಿ. ಇದರದ್ದು ಇನ್ನೊಂದು ಪಾಠ ಅಂತಾರೆ ಧರ್ಮ ಪ್ರಜಾಭಿವೃದ್ಧಿ ಸಿದ್ಧ್ಯರ್ಥಂ. ಕಷ್ಟ ಆಗತ್ತಾ? ಧರ್ಮ ಪ್ರಜಾಭಿವೃದ್ಧಿ ಸಿದ್ಧ್ಯರ್ಥಂ. ನಿದ್ದೆ ಬರ್ತಾ ಇದೆಯಾ? ನಾನು ಸ್ವಲ್ಪ ಆಟ ಆಡಿಸಿದೆ ಮಧ್ಯಾಹ್ನ, ಸ್ವಲ್ಪ ಪಾಯಸ ಹೋಳಿಗೆದ್ದೆಲ್ಲ ಊಟ ಆಗಿದೆ.
ಇನ್ನೊಂದು ಕಡೆಯಿಂದ ಯಾವಾಗ ಮನೆಗೆ ಹೋಗೋದು ಅಂತೇಳಿ ಒಂಥರ ಒತ್ತಡ ಇದೆ, ಸ್ವಲ್ಪ ಕಣ್ಣೆಳಿತಾ ಇದೆ ಅಂತ ಕಾಣುತ್ತೆ. ಇದು ನಮ್ಮ ಮದುವೆಯ ಉದ್ದೇಶ. 2 ಕುಟುಂಬದಿಂದ ಬಂದವರು ನಾವು ಒಟ್ಟಾಗಿದ್ದೇವೆ. ಇದರಲ್ಲಿ ಮಹತ್ವ ಯಾರಿಗೆ? 2 ಕುಟುಂಬದವರು ಒಟ್ಟಿಗೆ ಸೇರಿದ್ದೇವೆ. ಯಾವುದೇ ಒಂದು ಮದುವೆ ಅಂತೇಳಿದರೆ 2 ವ್ಯಕ್ತಿಗಳ ನಡುವಿನ ಸಂಬಂಧವೋ ಕುಟುಂಬಗಳ ಮಧ್ಯದ ಸಂಬಂಧವೋ? ಯಾರ ಮಧ್ಯದ ಸಂಬಂಧ? ಕುಟುಂಬಗಳ ಮಧ್ಯದ ಸಂಬಂಧ. ಆಮಂತ್ರಣ ಇದು ಯಾರ ಹೆಸರಲ್ಲಿ ಇರ್ತದೆ? ಈಗ ಪರ್ಸ್ನಲ್ ಇನ್ವಿಟೇಷನ್ ಅಂತೇಳಿ ಒಂದು ಸ್ಪೆಷಲ್ ಒಂದು ಇನ್ವಿಟೇಷನ್ ಮಾಡ್ತಾರೆ. ಅದು ಬಿಟ್ಟು ಮಾಮೂಲಿ ನಮ್ಮ ವ್ಯವಹಾರದಲ್ಲಿ ಮದುವೆಯ ಆಮಂತ್ರಣ ಇದು ಯಾರ ಹೆಸರಲ್ಲಿ ಇರ್ತದೆ? 2 ಕುಟುಂಬಗಳ ಹಿರಿಯರ ಹೆಸರಿನಲ್ಲಿ ಇರ್ತದೆ. ಅಂದರೆ ಈ ಸಂಬಂಧ 2 ಕುಟುಂಬಗಳ ಮಧ್ಯದ ಸಂಬಂಧ, 2 ವ್ಯಕ್ತಿಗಳು ಅದಕ್ಕೆ ಕಾರಣೀಭೂತರು. ಮದುವೆಯ ನೆಪದಲ್ಲಿ 2 ವ್ಯಕ್ತಿಗಳನ್ನು ಜೋಡಿಸುವಂಥ ನೆಪದಲ್ಲಿ 2 ಕುಟುಂಬಗಳ ಮಧ್ಯೆ ಸಂಬಂಧ ಆಗತ್ತೆ. ಅದೇ ಇದು ಸಂಬಂಧವನ್ನು ವೃದ್ಧಿ ಮಾಡುವಂಥದ್ದು ಒಂದು ಕೆಲಸ. ಇನ್ನು ಸಂಬಂಧಗಳ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಹಿರಿಯರು ಎಷ್ಟೆಲ್ಲ ದೂರಾಲೋಚನೆ ಇದ್ದುಕೊಂಡು, ದೂರದೃಷ್ಟಿ ಇಟ್ಟುಕೊಂಡು, ವಿಷನ್ ಇದನ್ನಿಟ್ಟುಕೊಂಡು ಈ ವ್ಯವಸ್ಥೆಯನ್ನು ಮಾಡಿದರು ಅಂತ ಹೇಳುವಂಥದ್ದಕ್ಕೆ ಒಂದು ದೃಷ್ಟಾಂತ ಕೊಡ್ತೇನೆ ನಾನು. ರಾಬರ್ಟ್ ವಾಲ್ಡಿಂಜರ್, ಇದನ್ನು ನೀವು ಇಂಟರ್ನೆಟ್ನಲ್ಲಿ ಹುಡುಕಿದರೆ ಸಿಗುತ್ತೆ. ರಾಬರ್ಟ್ ವಾಲ್ಡಿಂಜರ್, ವಾಟ್ ಮೇಕ್ಸ್ ಎ ಹ್ಯಾಪಿ ಲೈಫ್. ಒಂದು ಸುಖ ಸಂಸಾರ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳುವುದನ್ನು ಅಧ್ಯಯನ ಮಾಡಿದ್ದಾರೆ. 720 ಜನರನ್ನು ಅಧ್ಯಯನ ಮಾಡಿದ್ದಾರೆ. ಎಷ್ಟು ವರ್ಷ ಮಾಡಿರ್ಬೋದು ಅಂತೇಳಿ ಒಂದು ಊಹೆ ಮಾಡಿ ಹೇಳ್ತೀರಾ? ಒಂದು ಅಂದಾಜಲ್ಲಿ ಹೇಳಿ, ಊಹೆ ಮಾಡಿ ಹೇಳಿ, ಎಷ್ಟು ವರ್ಷ ಅಧ್ಯಯನ ಮಾಡಿರಬಹುದು ಅಂತ ಒಂದು ಅಂದಾಜಲ್ಲಿ ಹೇಳಿ, ತೊಂದರೆ ಇಲ್ಲ. ನಿಮಗೆ ಎಷ್ಟು ವರ್ಷ ಮಾಡಿರ್ಬೋದು ಅಂತ 720 ಜನರನ್ನು ಅಧ್ಯಯನ ಮಾಡಿದ್ದಾರೆ. ಎಷ್ಟು ವರ್ಷ ಇರ್ಬೋದು ಹೇಳಿ, ಒಂದು ಅಂದಾಜು ಹೇಳಿ ಯಾರಾದರೂ. 10 ವರ್ಷ, 20 ವರ್ಷ, ಎಷ್ಟು? 20 ವರ್ಷ ಅಂತ ಹೇಳಿದರು ಸಾಗರ್. 75 ವರ್ಷ ಮಾಡಿದ್ದಾರೆ. 1938ನೇ ಇಸ್ವಿಯಿಂದ ಈ ಅಧ್ಯಯನ ಪ್ರಾರಂಭ ಆಗಿದೆ. 720 ಜನರನ್ನು ಅಧ್ಯಯನ ಮಾಡಿದ್ದಾರೆ. ಅವರ ಉದ್ಯೋಗ, ಅವರ ಕೌಟುಂಬಿಕ ವಾತಾವರಣ, ಅವರ ಆರೋಗ್ಯ, ಅವರ ಸ್ನೇಹಿತರು, ಅವರ ಬಂಧು ಬಳಗ, ಈ ರೀತಿ ಅನೇಕ ಸಂಗತಿಗಳನ್ನೆಲ್ಲ ಅಧ್ಯಯನ ಮಾಡಿ ಅದನ್ನು ದಾಖಲೆ ಮಾಡಿದ್ದಾರೆ. 2015ನೇ ಇಸ್ವಿಯಲ್ಲಿ ಆ ರಾಬರ್ಟ್ ವಾಲ್ಡಿಂಜರ್ ಟೆಡ್ ಟಾಕ್ಸ್ ಹೇಳುವಂಥ ವೇದಿಕೆಯಲ್ಲಿ ಆ ಅಧ್ಯಯನದ ಒಂದು ಔಟ್ಕಮ್, ಅದರದ್ದು ಫಲಿತಾಂಶ ಏನು ಅಂತ ಹೇಳಿದ್ದಾರೆ. ಅವರು ಹೇಳಿರುವಂಥ ಸಂಗತಿ, ಸಂಬಂಧಗಳು ಒಬ್ಬ ವ್ಯಕ್ತಿಯ ಜೀವನವನ್ನು ಸುಖಮಯವಾಗಿಡ್ತದೆ. ಮೇಕ್ಸ್ ಹಿಮ್ ಹ್ಯಾಪಿ ಆ್ಯಂಡ್ ಹೆಲ್ದಿ. ಆರೋಗ್ಯ ಮತ್ತು ಸಂತೋಷ ಇದೆರಡೂ ಸಂಗತಿಗಳು ಅವಲಂಬಿತ ಆಗಿರುವಂಥದ್ದು ನಮ್ಮ ಸಂಬಂಧಗಳ ಮೇಲೆ. ಸಂಬಂಧಗಳಂತೇಳಿರೇನು? ನಾವು ಎಷ್ಟು ಜನರ ಜೊತೆಗೆ ನಮ್ಮ ಸಂಬಂಧ ಇದೆ ಮತ್ತು ಆ ಸಂಬಂಧಗಳ ಆಳ, ಗಹನತೆ ಅದೆಷ್ಟಿದೆ, ಅದರ ಮೇಲ್ಗಡೆ ನಮ್ಮ ಆರೋಗ್ಯ ಮತ್ತು ಸಂತೋಷ, ನೆಮ್ಮದಿ ಇದು ಅವಲಂಬಿತ ಆಗಿದೆ ಅಂತ. ಹೆಚ್ಚು ಸಂಬಂಧ, ಹೆಚ್ಚು ಜನರ ಜೊತೆಗೆ ಸಂಬಂಧ, ಆ ಸಂಬಂಧಗಳು ಪ್ರಾಮಾಣಿಕವಾಗಿ ಗಹನವಾಗಿ ಇರುವಂಥ ಸಂಬಂಧಗಳು ಜಾಸ್ತಿ ಆದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ನಮ್ಮ ಆಯುಷ್ಯ ಜಾಸ್ತಿ ಆಗ್ತದೆ, ನೆಮ್ಮದಿ ಜಾಸ್ತಿ ಆಗುತ್ತೆ. ಜೊತೆಗೆ ಇನ್ನೊಂದು ಸಂಗತಿ ಇದರಿಂದ ಗೊತ್ತಾಗಿರುವಂಥದ್ದು, ನೆನಪಿನ ಶಕ್ತಿ ಮತ್ತು ಬುದ್ಧಿಶಕ್ತಿ. ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಬುದ್ಧಿಶಕ್ತಿ ಚುರುಕಾಗುತ್ತೆ. ಹಾಗಾದರೆ ಇಷ್ಟೆಲ್ಲ ಒಂದು ವ್ಯವಸ್ಥೆ, 2 ಕುಟುಂಬದವರು, ಅಪರಿಚಿತ 2 ಕುಟುಂಬಗಳು ಸೇರ್ತವೆ, ಪರಸ್ಪರ ಒಳ್ಳೆ ರೀತಿಯದ್ದು ಬಾಂಧವ್ಯ ಬೆಸೀತಾರೆ, ಸಂಬಂಧಗಳು ಜಾಸ್ತಿ ಆಗ್ತದೆ, ಸಂಬಂಧಗಳು ಗಹನ ಆಗ್ತಾ ಹೋಗ್ತದೆ. ಈ ರೀತಿ ಮಾಡಿರೋದ್ರ ಹಿಂದೆ ಉದ್ದೇಶ ಏನು? ನಮ್ಮ ಜೀವನ ಸುಖಮಯವಾಗಿರಬೇಕು, ಆರೋಗ್ಯಕರವಾಗಿರಬೇಕು,
ನಮ್ಮ ಬುದ್ಧಿಶಕ್ತಿ ಚುರುಕಾಗಿರಬೇಕು, ಸ್ಮರಣ ಶಕ್ತಿ ಚೆನ್ನಾಗಿರಬೇಕು. ನಮ್ಮ ಹಿರಿಯರು ಮೂರ್ಖರ ಅಥವಾ ಬುದ್ಧಿವಂತರ? ಸಾಕಷ್ಟು ಅಧ್ಯಯನ ಅನುಭವದ ಆಧಾರದ ಮೇಲೆ ಈ ರೀತಿಯದೊಂದು ವ್ಯವಸ್ಥೆ ಮಾಡಿದ್ದಾರೆ. ಆ ರೀತಿಯ ಗೃಹಸ್ಥಾಶ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇನ್ನು ಈ ಗೃಹಸ್ಥಾಶ್ರಮ ಇದನ್ನು ನಿಭಾಯಿಸುವುದು ಹೇಗೆ? ಒಂದು ಸಣ್ಣ ಆಟ ಆಡುವ. ಎಲ್ರಿಗೊಂದು ಸವಾಲು ಕೊಡ್ತೇನೆ ನಾನು. ಎಲ್ರಿಗೊಂದು ಸಣ್ಣ ಸವಾಲು. ನನ್ನ ಕೈಯಲ್ಲಿ ಇಲ್ಲಿ ಒಂದು ಮೊಳೆ ಇದೆ, ಅದನ್ನು ನಾನು ಫಿಕ್ಸ್ ಮಾಡಿದ್ದೇನೆ. ನನ್ನ ಕೈಯಲ್ಲಿ 12 ಮೊಳೆ ಇದೆ. ನಿಮಗೆ ಒಂದು ಸಣ್ಣ ಸವಾಲು. ಸ್ವಲ್ಪ ನೀವು ತಲೆ ಖರ್ಚು ಮಾಡಿದರೆ ಇದೇನು ಭಾರಿ ಕಷ್ಟದ ಕೆಲಸ ಅಲ್ಲ. ಈ 12 ಮೊಳೆಗಳನ್ನು ಕೂಡ ಇದರ ತಲೆ ಮೇಲೆ ನಿಲ್ಲಿಸಬೇಕು. ಪ್ರಯತ್ನ ಮಾಡ್ತೀರಾ? ಯಾರು ಬೇಕಾದರೂ ಬಂದು ಪ್ರಯತ್ನ ಮಾಡ್ಬೋದು. ಈ 12 ಮೊಳೆಗಳು ಇದನ್ನು ಈ ಮೊಳೆಯ ತಲೆಯ ಮೇಲೆ ನಿಲ್ಲಿಸಬೇಕು. ಪ್ರಯತ್ನ ಮಾಡ್ತೀರಾ? ಬರ್ಬೋದು, ಯಾರು ಬೇಕಾದರೂ ಬರ್ಬೋದು, ಪ್ರಯತ್ನ ಮಾಡ್ಬೋದು. ಪ್ರಯತ್ನ ಮಾಡಿ ಬನ್ನಿ. ಸೋಲು ಜೀವನದ ಇನ್ನೊಂದು ಪಾಠ ಏನು ಅಂತ ಹೇಳಿದ್ರೆ, ಸೋಲು ಅಪಮಾನ ಅಲ್ಲ. ನಾವೆಲ್ಲ ಸ್ಪೋರ್ಟ್ಸ್ ಸ್ಪಿರಿಟ್ ಅಂತೇಳಿ ಕೇಳಿರ್ಬೋದು, ಸ್ಪೋರ್ಟಿವ್ ಸ್ಪಿರಿಟ್ ಅಂತ. ಆಟ ಆಡಬೇಕಾದ್ರೆ 1-2 ಪಕ್ಷ ಇರುತ್ತೆ ಅಥವಾ ಇಬ್ಬರು ಇರ್ತಾರೆ. ಇಬ್ಬರು ಗೆಲ್ಲಕ್ಕಾಗತ್ತಾ? ಇಲ್ಲ. ಒಬ್ಬ ಸೋಲ್ಬೇಕು, ಅವನು ಸೋತ ಕಾರಣಕ್ಕೆ ಇನ್ನೊಬ್ಬ ಗೆಲ್ತಾನೆ. ಒಬ್ಬ ಗೆಲ್ತಾನೆ, ಆ ಕಾರಣಕ್ಕೋಸ್ಕರ ಇನ್ನೊಬ್ಬ ಸೋಲ್ತಾನೆ. ಒಬ್ಬರಿಗೆ ಸೋಲು ಆಗಲೇಬೇಕು, ಇನ್ನೊಬ್ಬರು ಗೆಲ್ಲೇಬೇಕು. ಹಾಗಾಗಿ ಎಲ್ಲೇ ಸೋತರೂ ಕೂಡ ಅದನ್ನು ಅಪಮಾನ ಅಂತ ನಾವು ಪರಿಗಣಿಸಬಾರ್ದು. ಸೋಲು ಅಪಮಾನ ಅಲ್ಲ, ಸೋಲೇ ಗೆಲುವಿನ ಸೋಪಾನ. ಯಾರಾದರೂ ಪ್ರಯತ್ನ ಮಾಡ್ತೀರಾ? ಅಥವಾ ಇದು ಆಗದೇ ಇರುವಂಥ ಸಂಗತಿ ಹೇಳ್ತಿದ್ದಾರೆ ಅಂತೇಳಿ ಹೇಳ್ತೀರಾ? ಹೇಗೆ? ಪ್ರಯತ್ನ ಮಾಡ್ತೀರಾ ಯಾರಾದರೂ? ಸರಿ, ನಾನು ಮಾಡಿ ತೋರಿಸಬಲ್ಲೆ ಅಂತ ನಿಮಗೆ ವಿಶ್ವಾಸ ಇದೆಯಾ? ಅಥವಾ ಇದು ಆಗೋದೇ ಇಲ್ಲ ಅಂತ ಅನ್ನಿಸ್ತದ? ಮಾಡ್ತೀರಾ? ಪ್ರಯತ್ನ ಮಾಡ್ತೀರಾ ಯಾರಾದರೂ? ಎಸ್, ನೋಡುವ. ಚಪ್ಪಾಳೆ ತಟ್ಟಿಯಲ್ಲ. ನಾನೇನಾದರೂ ಮ್ಯಾಜಿಕ್ ಮಾಡಿದ್ದೀನಾ? ನಾನೇನಾದರೂ ಮ್ಯಾಜಿಕ್ ಮಾಡಿದ್ದೀನಾ ಹೇಳಿ? ಎಲ್ಲ ನಿಮ್ಮ ಕಣ್ಣೆದುರಿಗೆ ಮಾಡಿದ್ದೇನೆ. ನೀವು ಇದಾಗೋದಿಲ್ಲ ಅಂತೇಳಿ ಹೇಳಿ ಎಣಿಸಿದ್ರಲ್ವ? ನಿಮ್ಮ ಕಣ್ಣೆದುರಿಗೆ ಮಾಡಿ ತೋರಿಸಿದ್ನಾ? ಈಗ 12 ಮೊಳೆಗಳು, ಈ ಕಡೆ 5 ಇದೆ, ಆ ಕಡೆ 5 ಇದೆ. ಕೆಳಗಡೆ 1 ಮೊಳೆ ಇದೆ, ಮೇಲ್ಗಡೆ 1 ಮೊಳೆ ಇದೆ. 1 ಮೊಳೆಯ ಮೇಲೆ ನಿಂತಿದೆ. ಸಂಸಾರ ಹೇಳಿದ್ರೆ ಇದೆ ಅಲ್ವಾ? ಏನಿದ್ರದ್ದು ಸಂದೇಶ? ಇದರಲ್ಲಿ ಯಾವುದಾದ್ರೂ 1 ಮೊಳೆ ತೆಗಿಲಿಕ್ಕೆ ಆದೀತಾ? ಇದರಲ್ಲಿ ಯಾವ ಮೊಳೆ ಮಹತ್ವದ್ದು? ಯಾವುದು? ಕೆಳಗಿದ್ದು. ಸಂಸಾರದಲ್ಲಿ ಏನು ಸೂಚಿಸ್ತದದು? ನಂಬಿಕೆ, ವಿಶ್ವಾಸ. ಇದರ ಆಧಾರದ ಮೇಲೆ ನಮ್ಮ ಜೀವನ ಅವಲಂಬಿತ ಆಗಿದೆ. ನಾವೊಂದು ಬಸ್ನಲ್ಲಿ ಪ್ರಯಾಣ ಮಾಡ್ತೀವಿ. ಯಾವ ವಿಶ್ವಾಸದ ಮೇಲೆ ಬಸ್ನಲ್ಲಿ ಪ್ರಯಾಣ ಮಾಡ್ತೀವಿ ನಾವು? ಡ್ರೈವರ್ ನಮ್ಮನ್ನು ಸುರಕ್ಷಿತವಾಗಿ ನಾವು ಮುಟ್ಟಬೇಕಾದಂಥ ಜಾಗಕ್ಕೆ ಮುಟ್ಟಿಸ್ತಾನೆ ಹೇಳುವಂಥ ವಿಶ್ವಾಸ, ನಂಬಿಕೆಯಿಂದ ನಾವು ಕೂತ್ಕೊಳ್ತೀವಿ.
ಡ್ರೈವರ್ ಕುಡ್ದಿದ್ದಾನೆ ಅಂತ ಅಂದ್ಕೊಳ್ಳಿ, ಅಥವಾ ಡ್ರೈವರಿಗೆ ಡ್ರೈವಿಂಗ್ ಬರೋದಿಲ್ಲ, ತುಂಬ ರ್ಯಾಶ್ ಡ್ರೈವಿಂಗ್ ಅಂತ ಅಂದ್ಕೊಳ್ಳಿ, ನಮಗೆ ನಂಬಿಕೆ ಬರ್ತದಾ? ಬರೋದಿಲ್ಲ. ಹಾಗಾಗಿ ನಂಬಿಕೆ ಅಂತ ಹೇಳುವಂಥದ್ದು. ಆಗ ಒಂದು ಪ್ರಶ್ನೆ ಕೇಳಿದರು, ಒಂದೊಮ್ಮೆ ನಮ್ಮ ಗಂಡ ಬೇರೊಬ್ಬರು ಹುಡುಗಿಯ ಜೊತೆಗೆ ಅಥವಾ ಹೆಂಗಸಿನ ಜೊತೆಗೆ ಮಾತಾಡ್ತಾ ಇದ್ದರೆ ನಿಮಗೇನು ಅನ್ನಿಸ್ತದೆ? ಈ ಪ್ರಶ್ನೆ ಕೇಳಿದಾರಲ್ವ ತಾಯಿಂದರೆ ಇದರಲ್ಲಿ. ನಮ್ಗೆ ಯಾಕೆ ಸಂಶಯ ಬರೋದಿಲ್ಲ? ಒಂದೊಮ್ಮೆ ನಂಬಿಕೆ ಇಲ್ಲ ಅಂತ ಅಂದ್ಕೊಳ್ಳಿ, ಸಂಶಯ ಪ್ರಾರಂಭ ಆಯಿತಾ? ಮನೆ ಒಡಿಲಿಕ್ಕೆ ಶುರು ಆಯಿತಾ? ಇಲ್ಲ, ನನ್ನ ಗಂಡನ ಬಗ್ಗೆ ನನಗೆ ಪೂರ್ತಿ ವಿಶ್ವಾಸ ಇದೆ. ಅವರು ಯಾವುದೋ ವ್ಯವಹಾರ ದೃಷ್ಟಿಯಿಂದ ಮಾತಾಡಿರ್ಬೋದು, ಆದರೆ ಬೇರೆ ದೃಷ್ಟಿ ಇಲ್ಲ, ನನ್ನ ಬಗ್ಗೆ ಪೂರ್ತಿ ಅವರು ನಿಷ್ಠರಾಗಿದ್ದಾರೆ ಹೇಳುವಂಥ ನಂಬಿಕೆ ಇದ್ದರೆ ಏನಾಯಿತು? ಸಂಸಾರ ಚೆನ್ನಾಗಿ ನಡೆಯಿತು. ಸಂಶಯ ಬಂದರೆ ಸಂಸಾರ ಹೋಯಿತು. ಹಾಗೆ ಇಡೀ ಕುಟುಂಬದಲ್ಲಿ ನಮ್ಮ ನಂಬಿಕೆ, ವಿಶ್ವಾಸ ಅಂತ ಹೇಳುವಂಥದ್ದು, ಅದರ ಆಧಾರದ ಮೇಲೆ ನಮ್ಮ ಗೃಹಸ್ಥಾಶ್ರಮದ ಜೀವನ ಅವಲಂಬಿತ ಆಗಿದೆ. ಇನ್ನು ಈ ಮೊಳೆಗಳಲ್ಲಿ ಆಚೆ ಈಚೆ ಇರುವಂಥ ಮೊಳೆಗಳು ಯಾವುದು? ಅದೆಲ್ಲ ನಮ್ಮ ಕುಟುಂಬದ ಸದಸ್ಯರು. ಆ ಅಷ್ಟೂ ಜನ ಕುಟುಂಬದ ಸದಸ್ಯರನ್ನು ಜೋಡಿಸಿಟ್ಟಿರೋದು ಯಾವುದು? ಮೇಲಿನ ಮೊಳೆ ಮತ್ತು ಕೆಳಗಿನ ಮೊಳೆ. ಕೆಳಗಿನ ಮೊಳೆ ಅದು ಹತ್ತಿರ ಬರಲಿಕ್ಕೆ ಬಿಡುವುದಿಲ್ಲ, ಮೇಲಿನ ಮೊಳೆ ದೂರ ಹೋಗಲಿಕ್ಕೆ ಬಿಡುವುದಿಲ್ಲ. ಗಮನಿಸಿದ್ದೀರಾ? ಕಾಣ್ತಾ ಇದೆ ಅಲ್ವಾ? ಮೇಲಿನ ಮೊಳೆ ಅದು ಎಲ್ಲರನ್ನು ಕೂಡ ಜೋಡಿಸ್ತಾ ಇದೆ, ಕೆಳಗಿನ ಮೊಳೆ ಅದನ್ನು ಹತ್ತಿರ ಬರಲಿಕ್ಕೆ ಬಿಡುವುದಿಲ್ಲ. ಏನು? ಜೀವನದಲ್ಲಿ ಪ್ರೀತಿ ಇದೆಲ್ಲರನ್ನು ಕೂಡ ಜೋಡಿಸುವಂಥದ್ದು. ಕೇವಲ ಪ್ರೀತಿ ಇದ್ದರೆ ಏನಾಗುತ್ತೆ? ಮಕ್ಕಳನ್ನು ಕೇವಲ ಪ್ರೀತಿ ಮಾಡಿದ್ವಿ, ಮುದ್ದು ಮಾಡಿದ್ವಿ, ಈ ರೀತಿ ಮಾಡಿದಾಗ ಏನಾಗುತ್ತೆ? ಮಕ್ಕಳು ಹಾಳಾಗ್ತಾರಾ? ಹಾಗಾದರೆ ಪ್ರೀತಿಯ ಜೊತೆಗೆ ಶಿಸ್ತು ಅಥವಾ ಸಂಸ್ಕೃತಿ, ಮನೆಯದ್ದೇ ಆದಂಥ ಒಂದು ಸಂಸ್ಕೃತಿ ಇದು ಇದ್ದಾಗ ಆವಾಗ ಇಡೀ ಕುಟುಂಬದ ಎಲ್ಲರೂ ಕೂಡ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಮನೆಯಲ್ಲಿ ಒಂದು ದಿನಚರಿ, ಆಗ ಹೇಳಿದರು ಬೆಳಿಗ್ಗೆ ಬೇಗ ಏಳಬೇಕು, ದೇವರ ಪೂಜೆ ಮಾಡಬೇಕು, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಬೇಕು, ಈ ರೀತಿಯ ಸಂಗತಿಗಳು ಹೇಳಿದರು. ನನ್ನ ಸಂಸ್ಕೃತಿಯದ್ದು ಒಂದು ಚೌಕಟ್ಟು ಇದು ಮನೆಯಲ್ಲಿದ್ದಾಗ ಮತ್ತು ಆ ಚೌಕಟ್ಟಿಗೆ ಅನುಗುಣವಾಗಿ ಎಲ್ಲರೂ ನಡ್ಕೊಂಡಾಗ ಆವಾಗ ಮನೆಯಲ್ಲಿ ಒಂದು ವ್ಯವಸ್ಥೆ ಇರ್ತದೆ. ಕುಟುಂಬದ ಜೀವನ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ತುಂಬ ಸ್ಟ್ರಿಕ್ಟ್ ಮಾಡಿದರು, ಭಾರಿ ಬಿಗಿಯಾದಂಥ ಅನುಶಾಸನ ಇದೆ ಅಂತ ಅಂದ್ಕೊಳ್ಳಿ, ಮನೆಯಲ್ಲಿದ್ದವರಿಗೆಲ್ಲ ಉಸಿರು ಕಟ್ಟುತ್ತಲ್ವ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಶಿಸ್ತು ಮತ್ತೊಂದಷ್ಟು ಕಟ್ಟುಪಾಡುಗಳು ಮನೆಯಲ್ಲಿ ಇರಲೇಬೇಕು. ಜೊತೆಗೆ ಪ್ರೀತಿಯೂ ಬೇಕು, ಎಲ್ಲರನ್ನು ಜೋಡಿಸುವಂಥದ್ದು ಪ್ರೀತಿ. ಆ ರೀತಿ ಇಡೀ ಒಂದು ಸಂಸಾರವನ್ನು ನಡೆಸಲಿಕ್ಕೆ ಮೂಲ ಆಧಾರ ಯಾವುದು ಅಂತೇಳಿ ಕೇಳಿದರೆ ನಮ್ಮ ನಂಬಿಕೆ, ವಿಶ್ವಾಸ. ಎಲ್ಲರನ್ನು ಜೋಡಿಸುವಂಥದ್ದು ಪ್ರೀತಿ. ಮತ್ತು ಎಲ್ಲರೂ ಕೂಡ ಆ ಸಂಸಾರದ ಜೀವನ, ಗೃಹಸ್ಥಾಶ್ರಮದ ಜೀವನ ಸರಿಯಾಗಿ ನಡ್ಕೊಂಡು ಹೋಗಲಿಕ್ಕೆ ಬೇಕಾಗಿರುವಂಥದ್ದು ಮನೆಯಲ್ಲಿರುವಂಥ ಒಂದು ಚೌಕಟ್ಟು, ಸಂಸ್ಕೃತಿಯದ್ದು ಚೌಕಟ್ಟು, ನಡವಳಿಕೆಯ ಚೌಕಟ್ಟು, ಸಂಸ್ಕೃತಿಗೆ ಅನುಗುಣವಾದಂಥ ಸಂಸ್ಕಾರದ ಚೌಕಟ್ಟು. ಈ ರೀತಿ ಇದ್ದಾಗ ನಮ್ಮ ಸಂಸಾರ ಜೀವನ ಚೆನ್ನಾಗಾಗುತ್ತೆ. ಸಮಯ ಆಯಿತು, ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು, ಇಲ್ಲದಿದ್ದರೆ ಅವಧಿ ನಾನು ಮುಗಿಸ್ತೇನೆ. ಈ ಚಿತ್ರಣ ಸ್ಪಷ್ಟ ಆಯಿತಾ? ಎಸ್. ಒಂದು 2 ನಿಮಿಷ ನಾನು ಮಾತಾಡ್ಬೋದು ಅಂತ ಹೇಳಿದರೆ ಸಂಸಾರದ ಒಂದು ಸೂತ್ರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ, ನೀವು ಅನುಮತಿ ಕೊಟ್ಟರೆ. ಇನ್ನು 3 ನಿಮಿಷ ಇದೆ, 3:15 ಮುಗಿಸ್ಬೇಕಂತ ಹೇಳಿದರು. 3 ನಿಮಿಷ ಇದೆ. ಸಾರ್ಥಕ ಸುಖಿ ಸಂಸಾರಕ್ಕೆ ಸಕಾರಾತ್ಮಕ ಸಪ್ತಸೂತ್ರಗಳು. ನಿಮಗೆ ಅವಶ್ಯಕತೆ ಇದ್ದರೆ ಹೇಳ್ತೀನಿ ನಾನು. ಹೇಗೆ ಹೇಳ್ಬೋದಾ? ಮೊದಲು ಅದನ್ನು ಹೇಳಿ. ಸಾರ್ಥಕ ಸುಖಿ ಸಂಸಾರಕ್ಕೆ ಸಕಾರಾತ್ಮಕ ಸಪ್ತ ಸೂತ್ರಗಳು. ಎಲ್ಲೂ ಯಾವುದರಿಂದ ಪ್ರಾರಂಭ ಆಗುತ್ತೆ? ಸಕಾರದಿಂದ ಪ್ರಾರಂಭ ಆಗುತ್ತೆ. ಒಂದು ಸಲ ಅದನ್ನು ಹೇಳಿ. ಸಾರ್ಥಕ
ಸುಖಿ ಸಂಸಾರಕ್ಕೆ ಸಕಾರಾತ್ಮಕ ಸಪ್ತಸೂತ್ರಗಳು, 7 ಸೂತ್ರಗಳು. ಯಾವುದ್ಯಾವುದೆಲ್ಲ? ಸಂಬಂಧ ಹೇಳಿ, ಸಹವಾಸ, ಸಹಯೋಗ, ಸಂಸ್ಕೃತಿ, ಸಂತತಿ, ಸಂಸ್ಕಾರ, ಸತ್ಕಾರ. ಸಕಾರಾತ್ಮಕ ಅಂತೇಳಿ ಹೇಳಬೇಕಾದ್ರೆ ಪಾಸಿಟಿವ್ ಥಿಂಕಿಂಗ್. ಯಾವುದೇ ವಿಷಯ ಆದರೂ ಕೂಡ ಅದರಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥದ್ದು, ಒಳ್ಳೆಯ ಸಂಗತಿಗಳನ್ನೇ ಗ್ರಹಣ ಮಾಡುವಂಥದ್ದು. ದುರ್ಯೋಧನನಿಗೆ ಕೃಷ್ಣ ಹೇಳಿದಂತೆ, ಇಡೀ ಊರು ಸುತ್ಕೊಂಡು ಬಾ, ಯಾರಾದರೂ ಒಬ್ಬರು ಒಳ್ಳೆಯವರನ್ನು ಹುಡ್ಕೊಂಡು ಬಾ ಅಂತ. ದುರ್ಯೋಧನ ಹೋದ, ಯಾರೂ ಒಳ್ಳೆಯವರು ಸಿಗಲಿಲ್ಲ ಅಂತಂದ. ಯುಧಿಷ್ಠಿರನಿಗೆ ಕರೆದು ಹೇಳಿದ ಕೃಷ್ಣ, ಊರಿಡೀ ಸುತ್ಕೊಂಡು ಬಾ, ಯಾರಾದರೂ ಒಬ್ಬ ಕೆಟ್ಟವನನ್ನು ನೀನು ಹುಡ್ಕೊಂಡು ಬಾ ಅಂತ. ಯುಧಿಷ್ಠಿರ ಬರಿಗೈಯಲ್ಲಿ ವಾಪಸ್ ಬಂದ, ಯಾರೂ ಕೆಟ್ಟವರು ಕಾಣಲಿಲ್ಲ ಅಂತಂದ. ನಮ್ಮ ದೃಷ್ಟಿಕೋನ ಹೇಗಿರಬೇಕು? ಸಕಾರಾತ್ಮಕ ಅಂತ ಹೇಳಿದರೆ ಒಳ್ಳೆಯದನ್ನು ನೋಡುವಂಥ ದೃಷ್ಟಿಕೋನ ಇರಬೇಕು, ಕೆಟ್ಟದ್ದನ್ನು ನೋಡುವ ದೃಷ್ಟಿಕೋನ ಇರಬೇಕು. ದುರ್ಯೋಧನ ಸ್ವಭಾವತಃ ಕೆಟ್ಟವನು, ಅವನ ದೃಷ್ಟಿಕೋನ ಹೇಗಿತ್ತು? ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಕಾರಾತ್ಮಕವಾದಂಥ ದೃಷ್ಟಿಕೋನ. ಯುಧಿಷ್ಠಿರ ಸ್ವಭಾವತಃ ಒಳ್ಳೆಯವನು, ಅವನು ಎಲ್ಲರಲ್ಲಿರುವಂಥ ಒಳ್ಳೆತನ ಕಾಣಲಿಕ್ಕೆ ಶುರು ಮಾಡಿದ, ಕೆಟ್ಟವರು ಯಾರೂ ಕಾಣಿಸ್ಲಿಲ್ಲ. ಸಕಾರಾತ್ಮಕ ದೃಷ್ಟಿಕೋನ ಹೇಳಿದರೆ ಇದು. ಸಂಬಂಧ, ಆಗಲೇ ನಾನು ಸಂಬಂಧದ ಮಹತ್ವ ಹೇಳಿದೆ, ಇದರ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ದಾರೆ. ಸಂಬಂಧಗಳು ನಮ್ಮ ಆರೋಗ್ಯ, ಆಯುಷ್ಯ, ನೆಮ್ಮದಿ, ಬುದ್ಧಿವಂತಿಕೆ, ಸ್ಮರಣ ಶಕ್ತಿ ಇದೆಲ್ಲವನ್ನು ಕೂಡ ವೃದ್ಧಿಸುವಂಥ ಒಂದು ಅಮೃತ ಸಂಜೀವಿನಿ. ರಕ್ತ ಸಂಬಂಧ ಇದನ್ನು ಕಳ್ಕೊಳ್ಬಾರ್ದು, ಉಳಿಸ್ಕೊಳ್ಬೇಕು. ಸಂಬಂಧ ಯಾವಾಗ ಜಾಸ್ತಿ ಆಗುತ್ತೆ? ನಾವೆಲ್ಲರೂ ಕೂಡ ಮನೆಯಲ್ಲಿ ಒಟ್ಟಿಗೆ ಇದ್ದಾಗ, ಸಹವಾಸದಲ್ಲಿದ್ದಾಗ ಸಹಜವಾಗಿ ಸಂಬಂಧಗಳು ಬೆಳೀತಾ ಹೋಗ್ತದೆ. ಈ ಸಹವಾಸ ಸಹ್ಯ ಆಗಬೇಕಾದ್ರೆ, ನಮಗಿದು ಸಹನಶೀಲ ಆಗಬೇಕಾದ್ರೆ ಏನಿರಬೇಕು? ಸಹಯೋಗ ಇರಬೇಕು. ಸಹಯೋಗ ಹೇಳಿದ್ರೇನು? ಕಷ್ಟ ಸುಖದಲ್ಲಿ ಸಮಭಾಗಿಗಳು, ಏನೇ ಕೆಲಸ ಇದ್ದರೂ ಕೂಡ ಎಲ್ಲರೂ ಹಂಚಿಕೊಂಡು ಮಾಡುವಂಥದ್ದು. ಮುಂದಿನದ್ದು ಸಂಸ್ಕೃತಿ. ನಾನು ಹೇಳಿದೆ, ಇದು ಉದಾಹರಣೆ ಕೊಟ್ಟು ಹೇಳಿದೆ. ನಮ್ಮ ಮನೆಯದ್ದೊಂದು ಚೌಕಟ್ಟು, ಅಂದರೆ ಸಂಸ್ಕೃತಿ ಇದ್ದಾಗ ಮಾತ್ರ ಆ ಮನೆ ಸರಿಯಾಗಿ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಉದ್ದೇಶ ಕಣ್ಣ ಮುಂದೆ ಇಟ್ಟುಕೊಂಡು ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸಂಸ್ಕೃತಿ. ಇನ್ನು ಈ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಬೇಕಾದ ಯಾವುದು? ಸಂತತಿ. ಆ ಸಂತತಿ ಸಂಸ್ಕೃತಿಗೆ ಅನುಗುಣವಾಗಿರಬೇಕಾದ್ರೆ ಅವ್ರಿಗೇನು ಕೊಡಬೇಕು? ಸಂಸ್ಕಾರ ಕೊಡಬೇಕು. ಜೊತೆಗೆ ಮನೆಯದ್ದು ಒಂದು ವಿಶೇಷ ಅಂತ ಹೇಳಿದರೆ ಸತ್ಕಾರ. 4 ಜನ ದೇವರನ್ನು ಹೇಳಿದ್ದಾರೆ. ಯಾರ್ಯಾರು ದೇವರು? ಕಣ್ಣಿಗೆ ಕಾಣುವ ದೇವರು 4 ಜನ. ಯಾರ್ಯಾರು ಹೇಳಿ? ಯಾರು 4 ಜನ ಕಣ್ಣಿಗೆ ಕಾಣುವ ದೇವರು? ಯಾರು 4 ಜನ? ಹಾಂ, ಸಂಸ್ಕೃತದಲ್ಲಿದೆ, ಒಂದು ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಕೊನೆಯದು ಯಾವುದು? ಅತಿಥಿ ದೇವೋ ಭವ. ಅತಿಥಿ ಸತ್ಕಾರ ಯಾಕೆ ಬೇಕು? ಸಮಾಜದಿಂದ ನಾವು ಪಡ್ಕೊಂಡಿದ್ದೀವಿ. ಸಮಾಜದವರು ಇನ್ಯಾರಾದರೂ, ಬಂಧು ಮಿತ್ರರಿರ್ಬೋದು, ಅಪರಿಚಿತರಿರ್ಬೋದು, ಯಾರೇ ಮನೆಗೆ ಬಂದರೂ ಕೂಡ ಅವರಿಗೆ ಸತ್ಕಾರ ಕೊಡುವಂಥದ್ದು ನಮ್ಮ ಕರ್ತವ್ಯ. ಆ ರೀತಿ ಅತಿಥಿ ಸತ್ಕಾರ ಮಾಡಿದಾಗ ನಮ್ಮ ಸಂಬಂಧ ಬೆಳೀತಾ ಹೋಗುತ್ತೆ, ನಮ್ಮ ಕುಟುಂಬ ವೃದ್ಧಿಯಾಗುತ್ತೆ. ಯಾರೋ ನಮ್ಮ ಮನೆಗೆ ಬಂದರು, ನಾವು ಅತಿಥಿ ಸತ್ಕಾರ ಮಾಡಿದ್ವಿ, ಅವ್ರು ಹೇಳ್ತಾರೆ ನಮ್ಮ ಮನೆಗೂ ಬನ್ನಿ ಅಂತ, ಅವ್ರ ಮನೆಗೆ ನಾವು ಹೋಗ್ತೀವಿ, ಆ 2 ಮನೆಯದ್ದು ಸಂಬಂಧ ಬೆಳೀತು. ಹೀಗೆ ಈ ಸತ್ಕಾರದ ಭಾವ ಇದ್ದಾಗ ನಮ್ಮ ಸಾಮಾಜಿಕ ಹೊಣೆಗಾರಿಕೆ ಏನಿದೆ, ಈ ರೀತಿಯದ್ದು ಸತ್ಕಾರದ ಒಂದು ಭಾವನೆ ಇದ್ದಾಗ ನಮ್ಮ ಕುಟುಂಬದ ವಿಸ್ತಾರ ಜಾಸ್ತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಕುಟುಂಬದ ವಿಸ್ತಾರ ಜಾಸ್ತಿಯಾಗಿ ನಮ್ಮ ಕುಟುಂಬ, ನಮ್ಮ ಜಾತಿ ವ್ಯವಸ್ಥೆಯಲ್ಲಿರುವಂಥ ನಮ್ಮ ಸ್ವಲ್ಪ ದೊಡ್ಡ ಪರಿವಾರ, ನಮ್ಮ ವಠಾರ, ನಮ್ಮ ಊರು, ನಮ್ಮ ಸಮಾಜ, ನಮ್ಮ ದೇಶ ಕೊನೆಗೆ ಎಲ್ಲಿ ಹೋಗಿ ಮುಟ್ಟಬೇಕಿದು? ಕೊನೆಗೆ ಎಲ್ಲಿ ಹೋಗಿ ಮುಟ್ಟಬೇಕು? G20ಯಲ್ಲಿ ಏನು ಸಂದೇಶ ಕೊಟ್ಟರು?
ನಮ್ಮ ದೇಶ ಏನು ಸಂದೇಶ ಕೊಟ್ಟರು? ವಸುಧೈವ ಕುಟುಂಬಕಂ, ಒನ್ ವರ್ಲ್ಡ್, ಒನ್ ಫ್ಯಾಮಿಲಿ, ಒನ್ ಫ್ಯೂಚರ್. ಇದು ನಮ್ಮ ದೇಶ ಇಡೀ ವಿಶ್ವಕ್ಕೆ ಕೊಟ್ಟಂಥ ಸಂದೇಶ. ಆ ಇಡೀ ಸಂದೇಶ ಸಾರ್ಥಕ ಆಗಬೇಕಾದ್ರೆ ಅದರದ್ದು ಅಡಾಪ್ಷನ್, ಅದರದ್ದು ಸಾಧನೆ ಆಗಬೇಕಾದಲ್ಲಿ ನಮ್ಮ ಮನೆಗಳಲ್ಲಿ. ಹಾಗಾಗಿ ಇವತ್ತು ವಸುಧೈವ ಕುಟುಂಬಕಂ ಸಾರ್ಥಕ ಆಗಬೇಕಾದ್ರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಗೃಹಸ್ಥಾಶ್ರಮದ ಜೀವನದಲ್ಲಿ ಅದನ್ನು ನಾವು ಸಾಕಾರಗೊಳಿಸಿದರೆ ವಸುಧೈವ ಕುಟುಂಬಕಂ ತನ್ನಿಂದ ತಾನೇ ಆಗುತ್ತೆ. ಎಲ್ಲರೂ ಮಾಡಬಹುದಲ್ವಾ? बोलो भारत माता की, बोलो भारत माता की जय श्री राम, श्री राम, वंदे वंदे वंदे. ಇಷ್ಟವರೆಗೆ ಸಮಾರೋಪದ ಮಾತುಗಳನ್ನು ಆಡಿದಂಥ ಗಜಾನನ ಪೈ ಅವರಿಗೆ ಧನ್ಯವಾದಗಳು. ಈಗ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗಿನ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ನಮಗೆ ಮಾರ್ಗದರ್ಶನ ನೀಡಿದಂತಹ ಗಜಾನನ ಪೈ ತೋನ್ಸೆ ಕುಟುಂಬ ಪ್ರಬೋಧನ ಪ್ರಮುಖರು ಇವರಿಗೂ ಕೇಶವ ಶ್ರೀಮಂದಿರದ ಪರವಾಗಿ, ನವದಂಪತಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರಂತೆ ಶ್ರೀಮತಿ ಸುಮನ ಪೈ ಇವರಿಗೂ ಕೇಶವ ಶ್ರೀಮಂದಿರದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರಂತೆ ಹಿರಿಯ ದಂಪತಿಗಳಾದ ಶ್ರೀ ಉಮೇಶ್ ಪಂಬದ ಗಂಧಕಾಡು ಹಾಗೂ ಶ್ರೀಮತಿ ಗೀತಾ ಇವರಿಗೂ ಶಿಶುಮಂದಿರ ಹಾಗೂ ನವದಂಪತಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರಂತೆ ನಮ್ಮ ವೇದಿಕೆಯಲ್ಲಿರುವಂತಹ ರಾಮಕೃಷ್ಣ ಮಿಷನ್ ಪ್ರಮುಖರಾದ ಜನನಿ ದಾಸ್ ಇವರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.